ಸುಜಿ ಇಂಚು ಸೆಕೆ ಮಾರಯ್ಯ ದೇವರೇ ಸೆಕೆನೆ ಸುಜಿ ಸೂಪರ್ ಸೂಪರ್ ಚಿಕ್ಕಿ ಚಿಕ್ಕೀಸ್ ಹಾಯ್ ಇನಿ ಕೋಲ್ಡ್ ತಿಕ್ಕದಿತ್ತದ ಲಂಚ್ ಪಂದರ ಜಗ ದಯಾನಂದ್ ಬಂಗೇರ ಗುಡ್ ಮಾರ್ನಿಂಗ್ ಸೀಸ್ ಗುಡ್ ನೈಟ್ ದಯಾನಂದ್ ಬಂಗೇರ ನೀರು ಅಕ್ಕ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಪನಿಲ್ ಲಿಂಗರಾಜ ಓಕೆ ಓಕೆ ಥ್ಯಾಂಕ್ ಯು ಸೂಪರ್ ಲೈವ್ ಥ್ಯಾಂಕ್ ಯು ಅಕ್ಕ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೂಪರ್ ಪರ್ಫಾರ್ಮೆನ್ಸ್ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ಸ್ ಆಯಿತಾ ಈಗ ನೀವು ಸಪೋರ್ಟ್ ಮಾಡಿ ಹಾಗೇನೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದವರು ಯಾರಾದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲಿಗೆ ಶೋಭಾ ಅಕ್ಕ ಆಯ್ ಗ್ಲೋಯಿಂಗ್ ಸೀರಿಯಾನ ಅದನ್ನ ಮಾಮಾರ್ಥದ ಪ್ರಭಾವ ಮಾಮಾರ್ಥದ ಪ್ರಭಾವ ಯಾನೊಂಚೂರು ತಿರ್ತು ಮನ್ಪಡಂದೇನು ಇನ್ನೊಂಚೂರು ಕೋಲ್ಡ್ ತಿಕ್ಕದೆ ಮಲ್ಲ ಕೋಲತಾ ಇಂಚಪಡತ ಸರಿ ತೂಜು ಅವು ಮೀಟ್ ಮಂದಿ ಅವಳ ಮಾತಪ್ಪನೆ ಟ್ಯಾಪ್ಸ್ ಶೋಭಾ ಡಿ ಪಿ ಪಾಡ್ದಲ್ಲ ತುಲೆ ತುಲೆ ಮಾತು ಶೋಭನ ಎಲ್ಲ ತೀರೆತ್ತರ ತುಲೆ ಅನ್ನ ಹೊರವರ ಚೇಂಜಿ ಬೋಡು ಅಂದು ಏಪಲ್ ಒಂಜೆಲ್ಲ ಕೊಪ್ಪರ ಬಲ್ಲಿ ಆತಾ ಸೂಪರ್ ಶೋಭಾ ಎಲ್ಲ ನೋಡ್ತಿದ್ದೀನಿ ಅಕ್ಕ ಸಪೋರ್ಟ್ ಮಾಡ್ತಿದ್ದೀನಿ ಅಕ್ಕ ಥ್ಯಾಂಕ್ಸ್ ಆಯ್ತಾ ನನಗೆ ನಿಮ್ಮದು ಯಾವಾಗಲೂ ಕಮೆಂಟ್ ಬರ್ತಾ ಇರ್ತದೆ ನೋಡ್ತಾ ಇರ್ತೇನೆ ಖುಷಿ ಆಗ್ತದೆ ನನಗೆ ಆಯಿತಾ ಹೀಗೇನೆ ಸಪೋರ್ಟ್ ಮಾಡ್ತಾ ಇದೆ ಆಯಿತಾ ಹಾಗೇ ಯಾರಿಗಾದರೂ ಶೇರ್ ಮಾಡಿ ತುಂಬ ಒಂದು ಒಳ್ಳೆ ಈಗ 5K ಆಯ್ತಲ್ಲ ಇನ್ನು ನಮಗೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಇರಬೇಕು ಹಾಗಾಗಿ ಸಪೋರ್ಟ್ ಮಾಡ್ತಾನೆ ಇರಬೇಕು ಆಯಿತಾ ಮಿಸ್ ಇಂಡಿಯಾ ಮಂಡ್ಯ ಏರಿಯಾನಾ ಯಾರು ಮಿಸ್ ಇಂಡಿಯಾನಾ ದೇವರೇ ಥ್ಯಾಂಕ್ ಯು ನೈಸ್ಗೆ ದಯಾನಂದ ದಾನಿ ಥ್ಯಾಂಕ್ ಯು ಅಣ್ಣ ಕರೆಕ್ಟ್ ಎಸ್ ಎನ್ ನೈಸ್ ಬಣ್ಣ ಓಕೆ ಓಕೆ ವನಿತಾ ಹಾಯ್ ರೆಸ್ಪೆಕ್ಟ್ ಕೊರಿಯಕ್ಕ ಪಾಪ ಮಾರಿ ಇಂಕರು ಅಡ್ಡೆ ಲೈಕ್ ಕೊಡ್ತೀನಿ ಏರ್ಲ ಇಂಕ್ ಲೈಕ್ ಕೊಡ್ತಿದ್ದೆ ಶೋಭಾ ವನಿತಾ ಕಡಲಪ್ಪ ಜೋಕುಲು ಬೊಕ್ಕ ಚುಕ್ಕೀಸು ಪೂರ ಕೊರ್ಲೆ ಇಂಕ್ ಲೈಕ್ ಮಂಡ ಇರನ ವನಿತಕ್ಕ ಅಕ್ಕ ಕನ್ನಡ ಹಾಡುಗಳು ತುಂಬ ಇಷ್ಟ ಹೌದಾ ಮಾಡ್ತಾ ಇರ್ತೇನೆ ಆಯಿತಾ ನಾನು ಕನ್ನಡ ರೀಲ್ಸ್ ತುಂಬ ಮಾಡ್ತಾ ಇರ್ತೇನೆ ಅಂದರೆ ಮೊದಲು ನಾನು ಹಿಂದಿ ರೀಲ್ಸಲ್ಲಿ ಜಾಸ್ತಿ ಇದು ಮಾಡ್ತಿದ್ದೆ ಇವಾಗ ನನಗೆ ಹಿಂದಿಯಲ್ಲಿ ಸ್ವಲ್ಪ ಇದಾಗಿದೆ ಆದರೆ ಕನ್ನಡ ನನಗೆ ಜಾಸ್ತಿ ಮಾಡ್ತಾ ಇರ್ತೇನೆ ಆಯಿತಾ ನಿಮಗಾಗಿ ಹಾಯ್ ವನಿತಕ್ಕ ಹಾಯ್ ವನಿತಾನ ಅಕ್ಕಗೆ ದಾದ ಸ್ಪೆಷಲ್ ಇಂಕ ಸ್ಪೆಷಲ್ ಮೀನು ಬಂಗುಡೆ ಪುಳಿಮುಂಚಿ ಶೋಭಾಯ್ ಮಿಸ್ ಇಂಡಿಯಾ ಇದಕ್ಕೆ ಮಿಸ್ ಇಂಡಿಯಾ ಬೋರ್ಡಾ ಉಂಡಾ ಫೇಸ್ ವಾಯ್ಸ್ ಸೂಪರ್ ಅಕ್ಕ ಥ್ಯಾಂಕ್ ಯು ಈ ಗೋರಿಲ್ಲ ಯಾನ್ ಸೋಬಾಗ ಬನ್ನಿ ಮಂಗೆ ಮಾರ ಸಾವು ತೂಲ ಶೋಭಾ ವನಸ್ ಮಲ್ತಾರೆ ಏರಿ ಯಾನ ಎನ್ನಾಡು ಶೋಭಕ್ಕ ಅಡ್ಡಬುರಿಯ ಲಕೋನ್ ವನಿತಾ ಈ ಒಂಜಿ ಡಿ ಪಿ ಪಾಡ್ಲ ತುಕ ದಾದ ಕಜಿ ಶೋಭಾ ವೆಜ್ಜಿ ಆಯ್ ಪುಂಜವೇ ಓ ದೇವರೇ ಒಂದು ಕೃಷ್ಣಪುರದ ಮೂರ್ತಿ ಆತನ ಎಡ್ಡೆ ವಿಷಯ ಮೂರ್ತಿ ಎಲ್ಲ ಬೂತಗ ಬಲೆ ನಿಕ್ಕ ಎಲ್ಲ ಬೂತಗ ಎಂಕಲ್ ತೀರ್ಥ ಬೂತಗೆ ಮೂಲು ಲೈಕ್ ಡನ್ ಥ್ಯಾಂಕ್ ಯು ಯಾನ್ ಪೊರ್ಲಿಜ್ಜಿ ಕೋಟ್ಯಾನ್ ಉಲ್ಲೇರು ಮಲ್ಲೆಜ್ಜಿ ಒಂಜಿ ಸಲ ಪಾಡ್ಲೆ ತುಕ್ಕ ಇರೇನ್ ಯಾನ್ ತೂತ ಯಾನ್ ವನಿತನ್ ತೂತ ಆತ ವನಿತ ಶೋಭಾ ನಮ್ಮ ವನಿತನ್ ತೂತದ ಶೋಕುಲ್ಲಾಲ್ ಬಾಬ್ ಕಟ್ಬರ ಮಂತದ ಒಂಜಿ ಎಡ್ಡೆಲಾಲ್ ನಮ್ಮ ತೂತ ಕ್ರಿಸ್ಮಾಮು ಒಲ್ಲೆರು ಮಿಸ್ ಯು ಕ್ರಿಸ್ಮಾಮ್ ಪೋದಿದ್ದ ಮೂರ್ತಿ ಆತನ ಕೃಷ್ಣ ಇಜ್ಜವ ಏನು ಬೆಗರ್ನಿಯ ಮಸ್ತು ಒಂಜಿ ಸೆಕೆ ಯಾನ್ ಫ್ಯಾನ್ ಅರಿಟಿ ಕುಲ್ದೆ ಆಂಡಲ ಮಸ್ತ್ ಸೆಕೆ ಕಪ್ಪು
ಮುಸುಂಡು ಅಲ್ಲಿ ಕಪ್ಪು ಮಾಸ್ತರು ಬರವಂತೀನಿ పొర్లు ఇచ్చినಲ್ಲ మల్లెజ్జి మనస్ లాయక్ ఇత్తిండయ్యావు ఆ తిత్తినయ్యావు ఐ సుజీ ಮೂರ್ತೀಸ್ ವಾಟ್ ಹ್ಯಾಪನ್ ಇಲ್ಲ ಚಾನಲ್ ತಾನೆ ಚೇಂಜ್ ಆಗ್ತೀನಿ ಕೃಷ್ಣ ಬೋತದ ಮೂರ್ತಿ ಮಾತ್ರ ಓರಿದ್ದೀನಿ ನನ್ನ ಮೂರ್ತಿ ಹ್ಯಾಪ ಬಾಯಾರ ಪ್ಲೀಸ್ ಹೈಡ್ ಹಿಡಿತೀನಿ ಹೈಡಲ್ಲಿದ್ದವರೆಲ್ಲ ಕೆಳಗೆ ಬಂದು ಒಂದು ಮೆಸೇಜ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹೋಗಿ ಲೈಕ್ ಕೊಡಿ ಪ್ಲೀಸ್ ಪ್ಲೀಸ್ ಲೈಕ್ ಕೊಡಿ ಇಂದಾನೆ ಗದ್ದುನು ಫ್ಯಾನ್ದ గాలి గాంది డగ 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 కుంభరుండు ఎట్లా ఇట్లా ఆపుడు ಅವು ಸುಚ್ಚಿಗೆ ಪಾಡು ಗೊತ್ತನ ಯಾನ್ ಟ್ರೈಪೋರ್ಟ್ ಕಂದೆ ಅದ ಅವ ನಮ್ಮಕ್ಕ ಲೈಟ್ ಲಾಪುಂಡು ಪೂರ ಲಾಪುಂಡು ಏತ ಐನುತ್ತ ಚಿಲ್ಲರ್ದ ಅದನ್ನ ಇನ್ನು ಕೊರ್ತಾಯ್ಕ್ పొక్కడెన్న మూర్తి బట్ట పందుప్పల్న బట్టದ ಬಾಡಿಗೆ ಶೋಭಾ ಎಂಕ್ ಫುಲ್ ಮಿಸ್ ಇಂಡಿಯಾ ಈ ಬಾಯ ಓಲ್ ಮಿಸ್ ಇಂಡಿಯಾ ಓಲ್ ದೇಗ ಪೊಕ್ಕಡೆ ಶೋಭಾ ವನಿತಕ್ಕ ಪೂಜಕ್ಕ పూజాక్కಗೆ వనితక్క పాడియ వనిత పాడియ వనిత యాభై బుజి ఉగ్గా ఫస్ట్ అన్నస్ మన్పు కజిపు దాదా కజిపీన్ ಕ್ರಿಸ್ ಮಾಮು ಈ ರಿಯಾಪ ಮೂರ್ತಿ ಆಯಿನಿ ಆರಂಚೆನೆ ಮೂರ್ತಿ ಆಯಿನಿ ಓಡೆ ಬರಡೆ ಯಾನು ಇದೇ ಬರ ಕುಲ್ದೇನ ಜಾಗಟ್ ಫುಲ್ ಫುಲ್ ಇಂಡಿಯಾ ಮಿಸ್ ರವೀಂದ್ರ ಕೋಪ ಇರಡ ಯಾನ್ ಎಕಡೆ ಬತ್ತ ಅರ್ಶಿನ ನೆಕ್ ಬತ್ತು ಪನ್ನೆ ಕೀಡ್ ಬತ್ತಿ ಜರ ಬರ್ಪು ಜರೀರ್ ಅಲ್ಲಕ್ಕೇನಾ ಹಾಯ್ ಲೈಕ್ ಡನ್ ಥ್ಯಾಂಕ್ ಯು ಸೂಪರ್ ಮನಸಾಂಡ ವನಿತನ ಸೂಪರ್ ಲೈವ್ ಸುಜಿ ನಾಟಕ ಬರೆಪು ಜನ ಕೊಂಚ ನಾಟಕ ಬರೆದು ಕೊರವ ಎಂಕ್ ವನಿತಾ ಸಿ ಸಾಯಿ ಆವ ಮಲ್ಲೆಜ್ಜು ವನಿತಾ ಬುಡ್ಚಿ ಪಾಪ ವನಿತವರ ಪಾಡಿಯ ನಿನ್ನ ಡಿಪಿನವರ ತೂವಾಡು ತೂಪಿನ ಕುಲ್ಪುರ ಸೂಪರ್ ಲೈವ್ ಇಜಿನ ಇನ್ಸ್ಟಾ ಅವನು ಅನ್ಪು ಇನ್ಸ್ಟಾಗ್ರಾಮ್ ಅವನ್ ಮಂತ ಐಡಿ ಕೋರ್ ಐಟ್ ಪಾಡ್ ಹೈಕೋರ್ಟ್ ಡ್ಯಾನ್ ಸೂಪರ್ ಲೈವ್ ಥ್ಯಾಂಕ್ ಯು ಪಾಡ್ಲೆ ಪಾಡ್ಲೆ ಪಾಡು ವನಿತಾ ಏನ್ರಿ ಏನ್ರಿ ಹಾಯ್ ಹಾಯ್ ಅಗ್ಗ ಹಾಯ್ ಹಾಯ್ ಲೈಕ್ ಕೊರ್ಲೇವೆ ಒಂದು ನಿಮಿಷ అవును ದಿನಕ್ಕೆ ಮೂರು ಸರ್ತಿ ನಾನೇ ಏನಲ್ಲ ಇವು ದಿನಕ್ಕೂ ಮೂಜಿ ಸರ್ತಿಲ್ಲ ఇప్పుడు ಕಾಂಡೆ ಮಧ್ಯಾಹ್ನ ನೈಟ್ ಅವೇ ಮಾತ ಬಲೆ ಸಪೋರ್ಟ್ ಮನ್ಪುಲೆ ಬಿನ್ನೆರುಳ್ಳಿರುತ್ತೆ ಬತ್ತೆ ಓಕೆ 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 ವನಿತ್ ಶೋಭಾ ಕೋಟೆನ್ ಲೈವ್ ಮಲ್ಪಿ ಅಲ್ಪ ಪಾಡುವೆ ಎನ್ನ ಲೈವ್ ಮಾತ್ರ ಮಾತೆಲ್ಲ ತೂಪೆರಿಗಲೆ ವನಿತಾಗ ಪ್ಲೀಸ್ ಪಾಡ್ಲೆ ಶೋಭಕ್ಕ ಫೋಟೋ ಪಾಡ್ದು ಡಿ ಪಿ ಫೋಟೋ
ఈరు పాడలే నాన్న మళ్ళీ శోభన డీ పిండు తులే తులే అందు శోభ सचिन पुजारी हाय ಕೋಡೆ ಬತ್ತಿತ್ತಿ ಬಕ್ಕದಾಲ ಪರಾಜಿ ಪೇಸ್ ಲೈವ್ ಇತ್ತಿಜಿ ಕೋಡೆ ಓಕೆ ಎಲ್ಲ 3 ಗಂಟೆಗೆ ಲೈವ್ ಕಡಲಪ್ಪ ಜೋಕುಲ್ನ ಎಲ್ಲ 3 ಗಂಟೆಗೆ ಲೈವ್ಗೆ ಮಾತ ಬಲೇವೆ ಲೈವ್ಗೂ ಮಿಸ್ ಮಲ್ಪೊಡ್ಚಿ ಏರ್ಲ ಬೂತಗು ಏನೆಲ್ಲ ಲೆಪ್ಪುಲೆ ಕೋಟೆ ಅಂಡ್ರೆ ಲೆಪ್ಪಲು ಉಂತಲೆ ಯಾರು ಕಾಕಜಿ ಗಂಟ್ರೆ ಫೈಲ್ ಮಾತೆರೆಗ್ಲ ಸಚಿನ್ ಪೂಜಾರಿ ಇದೇ ಕನಪಲು ಉಂತಲೆ ಓಡ್ಚಿ ಎಲ್ಲ 3 ಗಂಟೆ ಲೈವ್ ಪಿನ್ ಮಲ್ಪು ಓಕೆ ಎಲ್ಲ 3 ಗಂಟೆಗೆ ಲೈವ್ ಟೈಮಿಂಗ್ ಚೇಂಜ್ ಆಂಡ್ ಡಾಕ್ಟರ್ ಮರ್ದು ಕೊರಿಲೆಕ್ಕ ಅಂದು ವನಿತ ಓಡಿಪೋಯಲು ಉಲ್ಲಾಲು ವನಿಪೊಚ್ಚು ಬರ್ಪಲ್ ವನಿತ ಉಲ್ಲಾಲು ಶೋಭ ಬರಯ್ಯ ಓಡಿపోయిನಿ ಎಲ್ಲ ಫ್ರೀ ಉಲ್ಲೆ ಅಂಚ ಬೇಗ ಅಂದಂದು 5 ಗಂಟೆ ಮುಟ್ಟ ಫ್ರೀ ಆಯ್ತಾ ಎಲ್ಲ ಇತ್ತು 3 ಗಂಟೆ ಇರೋದು ಫ್ರೀ 2 ಗಂಟೆ ಇರೋದು ಫ್ರೀ ಬೇಗ ಕೊನಸ್ ಮಂತದ ಅಂಗಡಿ ಲೋನ್ ಫ್ಯಾನ್ ಪಾರ್ದು ಉಲ್ಲೆ ಶೋಭಾ ಅತ್ತು ಬಾಬಾ ನಾಟಕ ಬೊಸತ್ತು ಪರಬು ಬಲ್ತಲ್ ಇಜಿಜಿ ಬರ್ಪಲ್ ಆರ್ ಸಚಿನ್ ಪೂಜಾರಿಗೆ ಕಾಕಜಿ ಗಂಡ್ರೆ ಬೈನ್ ಅಂದಕ್ಕೆ ಲೆಪ್ಪರೆ ಒಯ್ಕ್ ಬೂತಕ್ ಲೆಪ್ಪರೆ ಎಂಗ್ಲೆ ಬರಲ್ಲ ಇದಲ್ಲೋ ಅವು ದೂರ ಆಡದ ಎಂಗ್ಲೆ ಮೂಲ ಒಂಜುಂಡು ಬೂತು ಕಡೆ ಬಾಯರಣ್ಣ ಎಂಗ ಇಲ್ಲದ ಎದುರುಡೆ ಪಕ್ಕ ವಿಶೇಷಪುರ ಪನಡು ಶೋಭಾ ವನಿತಾ ದಾದ ಮಂತಂದಿಲ್ಲ ದಾದ ಕಜಿಪು ವನಿತಾ ದಾದ ಕಜಿಪು ಯಾನಿತ್ತೆ ರೇಷ್ಮಾ ಆಚಾರ್ನಿನ ಲೈವ್ ಪೋದಿತ್ತೆ ಗೊತ್ತಾಯ್ತದನ ಹೆಂಗ್ ಮಾಡಿ ಬರ್ತಿದ್ದಾರ ಅಂಚ ಪೋದಿತ್ತೇನು ಅರ್ಶಿ ಮಾತಾವಲ್ಲಿ ಎತ್ತೇರು ಪಾತೆರ್ದು ಬತ್ತೆ 2 ಕಮೆಂಟ್ ಪಾರ್ದು ಬತ್ತೆ ಶೋಭಾ ಅಕ್ಕ ಬನ್ನಿ ಎಲ್ಲಿದ್ದೀರಿ ಪೋಯ್ರು ಅನ್ಸು ವನಸಾಂಡ ವನಿತಾ ದಾನೂರಮ್ಮ ಬರ್ಸ ಬರ್ಪುಜ್ಜಿ ಸೆಕೆ ಅಂದ್ಯ ವನಿತಾ ಮೂಲ ಬರ್ಸಜ್ಜಿ ನಮ್ಮ ಇಜ್ಜದ ಕೊಡ್ಲಾಡು ತುಳ್ನಾಡು ಬರ್ಸಗೊಂಜಿ ಕೊರತೆ ಎತ್ತಿಜ್ಜಿ ಇತ್ತೆ ಬರ್ಸಗ್ಲ ಕೊರತೆ ಅವನುಂಡು ಮಸ್ತ್ ಬರ್ಸಲಾ ಇಜ್ಜಿ ಮೂರ್ತಿ ಸೂಪರ್ ಮೂರ್ತಿ ನಾನು ಹೆಜ್ಜರಿಗೆ ಆಯ್ತಾ ಅಂದ್ಯ ವನಿತಾ ಸೆಕೆಂಡ್ ಆಪುಜಿ ತರದಿರ್ಗುಂಡು ಸೂಪರ್ ಲೇವ್ ಇಜ್ಜಿ ಸೂಪರ್ಗೆ ಸುಜಿ ಮೂರ್ತಿ ಇಜ್ಜಿ ದನ ಮೂರ್ತಿ ಇಜ್ಜಿಗೇತಾ ಸೂಪರ್ ಏ ಮೂರ್ತಿ ಇಜ್ಜಿಗೇತಾ ನಾನ ಮೂರ್ತಿ ಹೋಗ್ಬಿಡು ಮೂರ್ತಿ ನಮ್ಮನೆಲ್ಲ ಬಿಟ್ಟು ಹೋಗ್ತದೆ ದೂರ ಹೋಗ್ತದೆ ಅಂತೆ ಶೋಭಾ ಕೂ ಬರ್ಪಲ್ ಬಿನ್ನೇರ ವೈದ್ಯ ಅಲ್ಲಿ ದಾನೆ ಇಜ್ಜಿ ಕೇನ್ಗೆ ಬಟ್ರೆ ಕೇಳ್ನಗೆ ಶೋಭಾ ಆರಿಜ್ಜರಿಗೆ ನಾನು ಆಜಿ ತಿಂಗಳು ಇಜ್ಜಿ ನಾನು ಆಜಿ ತಿಂಗಳು ಇಜ್ಜಿ ಬೊಕ್ಕ ಪೆದ್ದದೆ ಬರ್ಪಿನ ಆ ಜನ ಇತ್ತೆ 3 ತಿಂಗಳಿಗೆ ನಾನು ಆಜಿ ತಿಂಗಳು ನಾನು 9 ತಿಂಗಳು ಆಪುಂಡ ಬೊಕ್ಕ ಡೆಲಿವರಿ ಆದ ಬರ್ಪಿನಿ ಎಂಕ ಒಂದು ಇಜ್ಜಿ ನಿದ್ರೆಲ ಇಜ್ಜಿ ತರೆಬೇನೆಡ ಪೂಜ್ಯ ಬಾಯಿ ಮೊಬೈಲ್ ತೂರ ಪೂಜಿ ಓಕೆ ಆಯ್ ವನಿತಕ್ಕ ಮೂರ್ತಿಲೇ ತಂದುಲ್ಲೇರು ವನಿತಕ್ಕ ಪನ್ನ ಮೂರ್ತಿ ಕಾಸಿ ಪೋಪನ ಸನ್ಯಾಸ ಅವರ
ಇಚ್ಚಿಯ ಅರೆಗ್ ದಾದನ ಪೂಜೆದ ಒಂಜಿ ಮೈನ್ ಉಂಡು ಐಟ್ ಸೋಷಿಯಲ್ ಮೀಡಿಯಾದ ಆಲ ಬರ್ರೆಜ್ಜಿಗೆ ಕಲಿ ಅತೆ ಮೂರ್ತಿ ಸೋಷಿಯಲ್ ಮೀಡಿಯಾದ ಆಲ ಬರ್ರೆಜ್ಜಿಗೆ ಕಲಿ ಈ 2 ವರ್ಷ ದಾದಾ ಈ 2 ವರ್ಷ ತೈರ್ದು ಬಲೆ 2 ವರ್ಷ ಕರಿದು ಬಲ್ಲೆ ಮಲ್ಪನ ಎಸ್ಗೆ ಪೋ ಪೋ ಮಾತ ರೆಡಿ ಮಲ್ಪ ಪಾಪ ಮಾರ ಅರೊಂದು 2 ವಿಷಯಕ್ಕೆ ಹೋಗ್ಪುನಿ ಆ 2 ವಿಷಯ ಪೋಪಿನವ ದೇವರನ ಕೆಲಸ ಪೋಪಿನ ಮೂರ್ತಿ ದೇವರನ ಕೆಲಸ ಪೋಪಿನ್ಗೆ ರಡ್ಡತ್ತು ಪತ್ತು ಮನೆ ಕಡೆ ಶ್ರೀ ಶ್ರೀ ಕೃಷ್ಣಮೂರ್ತಿ ಭಟ್ಟ ಸನ್ಯಾಸಿ ಆವೇರಿಗೆ ದಾದ ಮಾಮು ಇರ್ ಬನ್ಪುನೆ ನಿಕ್ ಭಟ್ರ ಬಾಮ ಅದ ಸುಜಿ ಭಟ್ರ ಮಾಮ ನಿಕ್ ಅರೆ ಮದುವೆನೇ ಆತಿಜಿಯ ಮಾಮ ಪಂಡ್ರೆ ಅದೇನು ಭಟ್ರ ಮದ್ಮೆ ಆತಿಜಿ ಸೋಬಾಕು ಸೋಬಾಕು ಅತ್ತೆ ಸುಜಿ ಅರೆ ಮದ್ಮೆ ಆತಿಜಿಗೆ ಭಟ್ಟಗ ಬಾಯ್ 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 ಎಂತದ ಸುಜಿ ಕ್ರಿಸ್ಮಾಮುನು ಪನ್ನ ಅವೇ ಕ್ರಿಸ್ಮಾಮುನ್ನೆ ಬನ್ನಿ ಅಲ್ಲ ಮಾಮು ಒಂದು ಆಗಲ್ಲ ಎಂತದ ಸುಜಿ ಕೇಳುದಿಲ್ವಾ ಹೇಳಿದ್ದು ಇಜ್ಜಕ್ಕ ನನ್ನ ವನಸ್ ಮಲ್ಪಡು ದಾದಕ ಜಿಪ್ಪು ಈ ಉರುಡು ಇಲ್ಲನಾ ಮಾಮು ಕೋಪ ಮಲ್ಲೆಜ್ ಬಕ್ಕ ರಾಜಬಾಡ್ವೇರು ಈ ಉರುಡು ಇಲ್ಲನ ಮೂಲೆ ಇಲ್ಲನಾ ಮುಲ್ಪನೆ ಯಾನ್ ಪಾಪ ಮಾಮು ಕೋಪ ಯಾನ್ ಪಾಪ ಏರನ ಹಿಡಿತಿನ ಬಲೆ ನಿನಗೆ ಭಾಷೆ ಇಲ್ಲವ ಸುಜಿ ಅವನ ಭಾಷೆ ಎಂತದ ನಿನ್ನ ಭಾಷೆ ತುಳು ಭಾಷೆ ಅಲ್ವಾ ಮೂರ್ತಿ ಸುಜಿ ಅವನಿಗೆ ಭಾಷೆ ಉಂಟಾ ಭಾಷೆ ಇದ್ದದಕ್ಕೆಲ್ಲ ನಿನ್ನದ್ರ ಅಷ್ಟು ಚಂದ ಮಾತಾಡ್ದವ್ರು ಮಾಮ ಮಾಮ ಅಂತ ಹೇಳಿ ಯಾಕೆವಾ ಭಾಷೆ ಇಲ್ಲ ಅಂತ ಹೇಳಿದ್ದು ಭಟ್ರೆ ಕೇ ಕ್ಯಾನ್ ಕುಲ್ಲೊಂದಿಲ್ಲ ಮಾರೆ ಮೂಲ ಆತ್ತಲ ಬೆಂಗಳೂರು ನೆಂಟು ಮೋರಡು ಕುಲ್ದು ಇದೆಂತ 29 ರೂಪಾಯಿ ಸೂಪರ್ ಚಾಟಾ ಅವಲ ಮಾವಾ ಥ್ಯಾಂಕ್ ಯು 29 rupees ಕೋಡೆನಾ ಕೋಡೆಯರು ಪ್ರಸಾದ್ ಕೆ ಬತ್ತಿತ್ತೇರು ಪಾಪ 200 ರೂಪಾಯಿ ಮಂತ್ ಹತ್ತು ಮೆಂಬರ್ಶಿಪ್ಗೆ ತಂದೇರು ಕೋಡೆ ಮುರಣಿ 200 ರೂಪಾಯಿ ಸಚಿನ್ ಪೂಜಾರಿದೆ ತಂದೇರು ನನ್ನ ಫುಲ್ ಬ್ಯುಸಿ ವನಿತಕ್ಕ ಜಾಲಿ ಜಾಲಿ ವಾ ಜಾಲಿ ವನಿತಾಪುರದ ಎತ್ತಲ್ಲೇ ಸೂಪರ್ ಚಾಟ್ ಪುರ ಫ್ರೀ ಉಂಡು ಮಾರೊಂದಿಲ್ಲ ಮೆಂಬರ್ಶಿಪ್ ದೆತ್ತೊಲ್ಲೆ ಮೆಂಬರ್ ಆಲೆ ಎಂಕೊಂಚೂರು ಅರ್ನಿಂಗ್ ಅವರಿಗೆ ಒಂದು ಹೆಲ್ಪ್ ಆಪುಂಡು ಆತನು ಒಂಜಿ $10 ಮುಟ್ಟ ಆತನು ನೂದೆಕ್ 10 ಆತನು ನನ್ನ ಆ ಒಂದು ಪೋಡಂಚಿ ಬನ್ನಿ ಗಾಯ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈವ್ಗೆ ಯಾರಾದ್ರೂ ಲೈಕ್ ಕೊಡಲಿಲ್ಲ ಅಂದರೆ ಲೈಕ್ ಕೊಡಿ ಮಾವ ಅಂದರೆ ಏನು ಮಾವ ಅಂದರೆ ಮಾಮ ಅಂತ ತಂಗಿ ಮಗ ಸುಜಿ ನೀನು ತಂಗಿ ಮಗ ಆಗ್ತೀಯ ಅವರಿಗೆ ಹಾಗಾದರೆ ಅವರದ್ದು ಕೃಷಿದು ತಂಗಿ ಮಗ ನೀನು
ಅಲ್ಲವಾ ಭಟ್ರೆ? ವೈಟ್ಗೆ ಇಜ್ಜಿ ನಾನ ಬಾಕಿ ಚಾನಲ್ ಬಿಡ್ಪು ನಾವೇನು ಅವೇನು ಚಾನಲ್ ಬಿಡ್ಪುನಾ ಅವ್ ಚಾನಲ್ ಬಿಟ್ರೆ ಜೊತೆ ಪೂರ ಕ್ಯಾನ್ಸಲ್ ಅಂತ ಪರೀರ್ ಬನ್ನಿ ಜನರೇ ಲೈವ್ಗೆ ಎಬೆ ದಾದೆ ಎಬೆ ₹40 ಕೂಡ ಓಕೆ ಲೈಕ್ ಅಟ್ ಆ್ಯಂಡ್ ಲೈಕ್ ₹40 ಅವಿಂದಪ್ಪೆ ರಾತ್ರಿ ತೋರಿದ್ವಾ ಚಾನಲ್ ದೆಪ್ಪೆ ಕ್ರಿಸ್ ಬ್ರೋ ಹೋಗ್ಬೇಡಿ ಅವರು ಹೋಗುದಂತೆ ಅವರಿಗೆ ಊರಲ್ಲಿ ಬೇಸರ ಆಗಿದೆ ಅಂತೆ ಅಲ್ಲಿ ಕಡಲಪ್ಪ ಜೋಕುಲು ಇದು ಎಂತ ಸೂಪರ್ ಚಾಟ್ ತೆಗ್ದಿದ್ದಾರೆ ಅದಕ್ಕೆ ಲೈಕ್ ಕೊಟ್ಟಿರಾ ಎಲ್ಲರೂ ಚಾನಲ್ ತಿನ್ನಕ್ಲಿ ಪೂರ ಹೆಂಗ್ ಕೊರ್ದು ಬೋಲೆ ಇರ್ನ ವ್ಯೂಸ್ ಮಾತ ಪೂರ ಟ್ರಾನ್ಸ್ಫರ್ ಅಂಬಲ ಎನ್ನ ಚಾನಲ್ಗೆ ಅಬಾ ಸೆಕೆ ಥ್ಯಾಂಕ್ ಯು ಹೋಗ್ಬೇಡಿ ಅಂತೆ ಶೋಭ ಪೋಯಿನಾ ಮುಜಿಗ ಎಂಟೆಗೆ ಲೈವ್ ಫಿಲ್ಮ್ ಅಂತ ಎಸ್ ಥ್ಯಾಂಕ್ ಯು குரு ஹாய் 10க்கு போப்ப இத்தே ஊருடுல இருந்தா 10க்கு ஊரு போப்பனா இத்தே ஊருடுலனா ஓகே ஓகே ಗುರುದ ನಾಕಾಶಿರು ಓಕೆ ಕೇಶವು ದೇವಾಡಿಗ ಲೈಕ್ ಕೊರ್ಲೆ ಕಂಚಿನಿ ಚಾನಲ್ ಸಬ್ಸ್ಕ್ರೈಬ್ ಆದಿತ್ತು ಜನ ಸಬ್ಸ್ಕ್ರೈಬ್ ಆಗಲಿ ಗುರು ಅವರೇ ಚಾನಲ್ಗೆ ಸಬ್ ಆಗಲಿಲ್ಲ ಆದರೆ ಕನೆಕ್ಟ್ ಆಗಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ನಮಗೀಗ ಹೊಸತು ಅಪ್ಡೇಟ್ ಬಂದಿದೆ ಲೈಕ್ ಆಗುವಾಗ ಕೈದು ಬೆರಳು ಮೇಲೆ ಹೋಗ್ತದೆ ಮೇಲೆ ಮೇಲೆ ಹೋಗ್ತದೆ ಆಯ್ತಾ ಸಕ್ಕೆ ಮಾರೆ ಓ ಆಪಸಿ ಎಟ್ಟೆ ಗಾಳಿಯ ಗುರುಜ್ ಈ ಮೂಲೆಯಲ್ಲಿ ಫ್ಯಾನ್ ರಡ್ಡು ಉಂಡು ಹಾಲ್ಡ್ ಆಂಡಲ ಗಾಳಿ ಒಂಚೂರ್ಲ ಬೂರು ಜಂಕಲಿ ಉಮೇಶ ಓ ಉಮೇಶ ಓಲುಂಡು ಉಮೇಶ ಮುಲ್ಪ ಸರಿ ನೆಟ್ವರ್ಕ್ ಇಜ್ಜಿ ಮುಂಬೈ ಪೋಯ್ಬೇಕ ಮಲ್ಪವೆ ಓಕೆ ಓಕೆ ವನಿತಾ ಓಕೆ ನಾನು ನಿಂಚಿತ್ತೈತೆ ಬಾರಿ ಡೌನ್ ಆತಿದ್ಯಾ ನಮಕ್ ಸಮझ हाँ हाँ ಇರುವಾಗ ಏನು ಬೇಕಿಲ್ಲ ಜನ ಇತ್ತು ನಾವು ಅವಲುಮ ನಮಕ್ ದಾಲ ಇಜ್ಜಿ ನಮಕ್ ದಾಲ ಪ್ರಾಬ್ಲಮ್ ಇಜ್ಜಿ ಇಂದು ಕಂಡ ಕನಸು ಇದು ನನ್ನ ಮನಸ್ಸು ನನ್ನ ಮನಸ್ಸಿಗಾಗಿ ಸೋತೆ
ಅಕ್ಕ ಹೇಳಿ, ಊಟ ಆಯ್ತಾ ನಿಮ್ಮದು? ಲಿಂಗರಾಜು ಊಟ ಆಯ್ತಾ? ಹ್ಮ್? ಶೋಭಾಕು ದಾದಾ ವೇಪುಗ ಹೇಗಿದೆ ಅದ ಬರ್ಪಣೆ ಹೆಂಗ್ ಬೋಂದು ಗುಡ್ಡ ಬೋಂದು ಗುಡ್ಡನಾ देखो देखो जानम हम दिल अपना तेरे लिए लाए सच सच दुनिया ने क्यों आए तेरे लिए ला ಅನ್ನಪೂರ್ಣಿಮಾ ಬಾನ್ವಿ ಕಂಗ್ರಾಟ್ಸ್ ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ಬಾನ್ವಿ ಥ್ಯಾಂಕ್ ಯು ಸೋ ಮಚ್ ಓ ಮರಾಣಿ ಇರುದು ಬೈ ಸೌಖ್ಯ ಸೌಖ್ಯ ಆಂಡ್ ಆಂಡ್ ಆ ಮೋನಾದು ಸಬ್ಸ್ಕ್ರೈಬ್ಲ ಜಾಸ್ತಿ ಆಂಡ್ 5K ಆಂಡ್ ಅಂದೇ ಬಾನ್ವಿ ಈ ಉಲ್ಲನೈತೆ ಮಂತೊಂದು ಉಲ್ಲನಾ ಮಂತೊಂದು ಉಲ್ಲನಾ ಯಾನ್ ತೂನಗ ಇಪ್ಪುಜ ಶಾರ್ಟ್ಸ್ ಬತ್ತುಪ್ಪುಂಡು ಅವೇನು ತೂಪೇನ್ ಆಂಡ ಅಂದು ಪುರ ಉಪ್ಪುಜ ಅಂದತ್ತ ಲೈವ್ ಪುರ ಎಡ್ಡಾಬಡು ಥ್ಯಾಂಕ್ ಯು ಲೈವ್ ಇಜ್ಜಿ ಅಂದ ಅಂಡ ಫುಲ್ ಮೋನ ಆತಿಜೆನ್ನ ಆಫುಡುಂಡು ಅಂಡ ಒಂತ ರೀಚ್ ಒಂದುಂಡು ಡಾಲರ್ ಕೌಂಟ್ ಒಂದುಂಡು ಸಬ್ಸ್ಕ್ರೈಬ್ಲ ಒಂಜಿ ದೇವರ ಡೇಟ್ ತನ್ನಾಸ್ಟಿಕೆ ಇದಾವುಂದುಂಡು ಗೇನ್ ಆವುಂದುಂಡು ಆಪುಂಡು ತನ್ನತ್ತಿಗೆ ಆವೊಂದುಂಡು ಅಂಚ ಪೂರಾ ಅಪ್ಪೆನ ದಯ ಬಕ ಅಜ್ಜನ ಈ ತೆಟೆನ್ನ ಕೈ ಬುಡ್ಜೇರ್ ಲಾಸ್ಟ್ ಮುಟ್ಟಲ್ಲ ಒಂತ ಲೇಟ್ ಆಂಡಲ ಎಡ್ಡ ರಿಸಲ್ಟೇ ಕೊರಿಯರ್ ಆತ ಬಾನ್ವಿ ಒಂತ ಲೇಟ್ ಆಂಡಲ ರಿಸಲ್ಟ್ ಎಡ್ಡೆ ಕೊರಿಯರ್ ಲೇಟ್ ಆಂಡ ನಮಕೈತ ಫಲ ತಿಕ್ಕುನ್ ಜಾಸ್ತಿ ಸತ್ಯರ ಕಾಪ ಎಸ್ ನಿಜ ಅಂದು ಬಾನ್ವಿ ತಪ್ಪು ಮಂತ್ ಜನಮ್ಮ ದಾದನ ಒಂತೆ ಅಂಚಿ ಚಾತಿನ ಆತ್ರೆ ಇವಾಗ ದಾಲೆಜ್ ಬೆಸ್ಟ್ ಹಾರ್ಟ್ಗೆ ಬ್ಲೆಸ್ಸಿಂಗ್ ಇಪ್ಪುಂಡು ನಿಜ ಬಾನಿ ಸೂಪರ್ 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 ಉಸು ಬಿಡೋ ತಪ್ಪ ಎಂತ ಜಾಸ್ತಿ ಆಗಿದ್ದು ಸ್ವಲ್ಪ ಜಾಸ್ತಿ ಆಗಿದೆ ಅಂದರೆ ಅದೇ ನಂದು 5K ಸ್ವಲ್ಪ ಕ್ರಾಸ್ ಆಯ್ತು ಅದಕ್ಕೆ ನೀವೆಂತ ಮಾರಾರೆ ಊಸು ಬಿಡ್ತಾ ಬರುದಾ ಸೂಪರ್ ಸೂಪರ್ ವನಿತನಿಗೆ ಜೋರು ವಾಸನೆ ಬರ್ತಾ ಉಂಟು ನೀವು ಹಾಗೆ ಮಾಡಿದ್ರೆ ಸ್ವಲ್ಪ ಸೈಡಿಗೆ ಬಿಡಿ ಆಯ್ತಾ ನೈಸ್ 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 ವನಿತಾ ಥ್ಯಾಂಕ್ ಯು ಕೆಲವೊಂಜಿ ಕೆಟ್ಟ ಗಳಿಗೆ ಇಪ್ಪುಂಡು ದಾಲ ಮನ್ಪೆರ ಆಪುಜಿ ವನಿತಾ ಬಾನ್ವಿ ಅಕಡೆ ಕೆಟ್ಟ ಗಳಿಗೆ ಪೂರ ನಮ್ಮರ್ದು ದಾಲ ಮನ್ಪೆರ ಆಪುಜಿ ಅಂಡ ಅಕ್ಲಿಗೆ ಅವಿನ ಪೂರ ದಕೊಂಡ್ ಪೋರೆ ಆಪುಂಡತ ಓಕೆ ಏರ್ ಮಲ್ಪೆರೆ ಪೂರ ಇಜ್ಜಪ್ಪ ಅಂಚಿನ ಪೂರ ದಾಲ ಇಜ್ಜಿ ವನಿತಾ ಏಪಂಗ್ ಅವು ಪೂರ ಕೇರ್ ಮನ್ಪುಜೇನು ಆಗಲಿ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ಸ್ ಬಿಡದ್ದು ತಪ್ಪ ಹೆಸರು ಹೇಳುದಿಲ್ಲ ಆಯ್ತಾ ಶೋಭಾ ಬಲ ಬೋರೆ ಹಾಪುಂಡು ಶೋಭಾ ಜನಲ್ಲಿಗೆ ಬೋರೆ ಹಾಪುಂಡಿಗೆ ತೂಕ ದೇವರಿರ್ಲಿರು ಅಂಚೆನೆ ಬಾನ್ವಿ ಇದ್ದಾರಲ್ಲ ಅವರಿಗೆಲ್ಲ ಸಬ್ ಮಾಡಿ ಆಯ್ತಾ ಸಪೋರ್ಟ್ ಮಾಡಿ ಓಕೆ ಬಾಯ್ ಅವ್ಯಾಕ ಓಕೆ ಓಕೆ ಬಿಸಿ ಇಲ್ಲ ನಂದು ರೀಲ್ಸ್ ನೆಟ್ ತಗೊಂದಿಲ್ಲ
ವಾಟ್ಸಪ್ ಎಡ್ಡೆ ಅಪ್ಪಂದು ಯಾರ ಅವು ನೀರ್ದ ಬರಿಟ್ ಬಂದ ಪೋಪದ ಗೊಬ್ಬೊಂದು ಮತ್ತೆ ಏನ ಗುಸ್ಸಿ ಅಪ್ಪನೆ ಆ ನವೀನ್ ರಡ ಸರ್ತಿ ಸ್ಕ್ರೋಲ್ ಮಂತ್ ತೂ ಒಂದು ಬಾನ್ವಿ ಹೋಯ್ತು ದಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ್ಮನೆ ಸಬ್ಬಾಗಿಲ್ಲ ನಿಮ್ಮ ಎಫೆಕ್ಟ್ ಇರುತ್ತೆ ಅದಕ್ಕೆ ತುಂಬಾ ಹೌದು ನಿಜ. ಅಂದ್ರೆ ನಮ್ದು ಕೂಡ ಶ್ರಮ ಇರ್ತದೆ, ನಮ್ಮ ಶ್ರಮದ ನಮ್ದು ಎಂತ ಎಫರ್ಟ್ ಇಂದೆ ನಿಮ್ದು ಕೂಡ ತುಂಬಾ ಸಪೋರ್ಟ್ ಇರ್ತದಲ್ಲ, ನಿಮ್ಮೆಲ್ಲರ ಸಪೋರ್ಟ್ ಅಲ್ಲ ನಮ್ಗೆ. ಹಾಗೆ ಅಣ್ಣಪುರಮ್ಮ ಬಾಯ್ ಬಾಯ್ ಬಾಯ್. ದಾದ ಅನ್ನಪುರ ಬಾನ್ವಿಂದೆ ಬರ್ತೀನಿ. ಓಕೆ ಬಾಯ್ ಬಾನ್ವಿ. ಎಲ್ಲ ನನ್ನಿಂದನೇ ಸಾಧ್ಯ ಇಲ್ಲ, ಇದೆಲ್ಲ ನೀವು ಎಲ್ಲ ಕೊಟ್ಟಿದ್ದಲ್ಲ ನನಗೆ. ಎಷ್ಟು ತಿಂಗಳಾಯಿತು ಒಂದು ಲೈವ್ ಶುರು ಮಾಡಿ? ನಾನು ಲೈವ್ ಶುರು ಮಾಡಿ ಒಂದು 6-7 ತಿಂಗಳಾಯಿತು. ಹೌದು, ನಮ್ಮ ಹಾಸ್ಪಿಟ್ಲ್ ಇದ್ರಲ್ಲ ಆವಾಗನಿಂದ ನಾನು ಜಾಸ್ತಿ ಲೈವ್ ಮಾಡಲಿಕ್ಕೆ ಆಸ್ಪತ್ರೆಯಲ್ಲಿ ಕೂಡ ನಾನು ಮಾಡ್ತಾ ಇದ್ದೆ, ನೀವು ನೋಡ್ತಿದ್ರಲ್ಲ. ಹಾಗೆ ಈಗ 5K ದಾಟಿ ಒಂದು ಪರವಾಗಿಲ್ಲ. ಹಾಗೇನೆ ಸೂಪರ್ ಚಾಟ್ ಕೂಡ ತೆಗಿತಾ ಇದ್ದಾರೆ, ತುಂಬ ಖುಷಿ ಆಗ್ತದೆ ಅದೆಲ್ಲ ನೋಡುವಾಗ. ನಿನ್ನೆ ಒಬ್ಬರು ಮೆಂಬರ್ಶಿಪ್, ಮೊನ್ನೆ 200, ಇವತ್ತು 2 ಬಂತು. ಹೌದು, ಹರ್ಷಿತಾ ಹೇಳ್ತಾ ಇದ್ರು, ಅದೇ ನಿಮಗೆ ಇಷ್ಟು ಸಬ್ ರೀಚ್ ಆಯಿತು ಅಂತ. ಎಲ್ಲ ದೇವರು ಕೊಟ್ಟದ್ದು, ನಿಮ್ಮ ಸಪೋರ್ಟ್ ಎಲ್ಲ, ನಿಮ್ಮದೆಲ್ಲರ ಸಪೋರ್ಟ್, ಅದನ್ನು ನಾನು ಮರಿಲಿಕ್ಕಿಲ್ಲ ಆಯ್ತಾ. ಎಷ್ಟು ಸಬ್ ಆಗಲಿ, 10K ಆಗಲಿ, 15K ಆಗಲಿ, ಅದಕ್ಕಿಂತ ಜಾಸ್ತಿನೇ ಆಗಲಿ, ನನಗೆ ಅದೆಲ್ಲ ಏನು ಚಿಂತೆ ಇಲ್ಲ. ನೀವು ನಿಮ್ಮ ಜೊತೆ ನಾನು ಹೀಗೇನೆ ಇರ್ತೇನೆ ಆಯ್ತಾ. ಹಾಯ್ ಬರತೆಕ್ಕ ವನಸಾಂಡೆ ನಿದ್ರೆ ಬರ್ಪುಂಡ ಅಂದಿರೇಗ ಕಣ್ಣು ಎಲ್ಲಿ ಆತಂಡು ಇನ್ನ ವನಸಾಂಡೆ ಇಚ್ಚಿ ಎನ್ನ ವನಸೆ ಕಡಾಂಡು ಯಾನ ಮೀಂದ ಬಂಗುಡದ ಪುಳಿ ಮುಂಚೆ ಮಂತೆ ನಿದ್ರೆ ಬರ್ಪುಜ್ಜಿ ಅನ್ನ ಕಣ್ಣೆ ಎಲ್ಲಿಯ ಮುಂಚೆನೆ ಮಾರ್ರೆ. ಸೂಪರ್ ಚಾಟ್ ಡೈಲಿ ಒಂದು ಆದರೂ ಬರುತ್ತಾ? ಹಾಂ ಬರುತ್ತೆ. ನಿನ್ನೆ ಬಂದಿದೆ, ಮೊನ್ನೆ ಬಂದಿದೆ, ಇವತ್ತು 2 ಬಂತು. ಬರ್ತಾ ಇದ್ದಾರೆ. ಅಂದರೆ ಒಂದು ದಿನ, ಒಂದು 3 ದಿವಸ ಬಂದರೆ ಮತ್ತೆ ಇರಲ್ಲ ಪಾಪ. ಅವ್ರ ಹತ್ರ ಬೇಕಲ್ವ ತೆಗಿಬೇಕಲ್ವ, ಅವರು ಕೂಡ ಅವರಿಗೆ ಸಹ ಬೇಕಲ್ಲ. ಹೌದು, ನಿಮಗೆ ನಾನು ಬ್ಲೂ ಕೊಟ್ಟಿಲ್ಲಲ್ವಾ? ಚೇತನ್ ಶೆಟ್ಟಿ, ಚೇತನ್ ಕೆ ಹೌದಾ? ಅದೇ DBBY ಕಣ್ಣೆಲ್ಲಿ ಯಾವತ್ತು ಜೀವಾರ ಕಣ್ಣಂಚಿ ಆ ಎಮ್ಮೆ ಒಳ್ಳೆ ಅಶ್ವಿತ್ ಕಾರ್ದ ಲೋನ್ ಕಟ್ಟಿದ ಸರ್, ಕಟ್ಟಿದ ಸರ್ ಬರೋದಿಲ್ಲೇ ಕಾರ್ದ ಲೋನ್ ಕಟ್ಟಲೇಬೋದು ಸರ್ ತುರುಟೊಂದು ಆಯ್ ಬರ್ಪನೆಂಚು ಮಾರ ಅಶ್ವಿತ್ ಅದನ್ನ ಪುದರುಂಡು ಮಾರ ಅಶ್ವತ್ ಮಂಗೆ ಇತ್ತು ಬರ್ಪುಜೆ ಕಾರ್ದ ಬಿಗಿ ಫೀಗದ ಕೈ ಎಂಡು ಕೊರ್ಲೆ ಬರ್ಪೆ. ಹಾಯ್ ಅಕ್ಕ ಮೇಘ ಹಾಯ್. ಊಟ ಆಯ್ತಾ ನಿಂದು? ಲೈಕ್ ಡನ್, ಥ್ಯಾಂಕ್ ಯು. ಏನು ಇಷ್ಟು ಲೇಟು ನಿಮ್ಮದು? ಲೇಟ್ ಏನು? ನೋಡೋಣ ನಾಳೆ ಏನಾದರೂ ವ್ಲಾಗ್ ಮಾಡಲಿಕ್ಕೆ ಆಗ್ತದ ಅಂತೇಳಿ. ಎಂತ ಗೊತ್ತುಂಟ, ನನಗೇನೆ ಕೈ ಇಟ್ಕೊಂಡು ವ್ಲಾಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆಯಾ. ಇದುಂಟು ದೊಡ್ಡದು ಟ್ರೈಪೋರ್ಡ್ ಉಂಟು, ಆದರೆ ಅದು ಇಟ್ಕೊಬೇಕಲ್ಲ. ಈಗ ಇಟ್ಟು ಮಾಡಬೇಕು. ಒಮ್ಮೊಮ್ಮೆ ಕಾಲ್ ಬಂದರೆ ಕಾಲ್ ಕೇಳುವುದೇ ಇಲ್ಲ ನನಗೆ.
ನನಗೆ ಹುಷಾರಿಲ್ಲ. ಏನಾಗಿದೆ? ಲೈಕ್ ಕೊಡಿ. ಊಟ ಆಗಿಲ್ಲ. ಏನೇ, ಯಾಕೆ ಹುಷಾರಿಲ್ಲ ಮೇಘನಾ? ಏನಾಗಿದೆಯಾ? ಉಸು ಅಂತೆ. ಜ್ವರನಾ, ನೆಗಡಿಯಾ? ಈಗ ಎಲ್ಲರಿಗೆ ಉಂಟು, ಮಳೆ ಇಲ್ಲಲ್ಲ. ಒಂದು ಸರ್ತಿ ಮಳೆ ಬಂದು ಮರು ದಿವಸ ಬಿಸಿಲು ಬಂದರೆ ಶೀತ ನೆಗಡಿ, ಮತ್ತು ಶೀತ ನೆಗಡಿ ಒಂದೇ ಅಲ್ಲ, ಶೀತ ಜ್ವರ ಅದೆಲ್ಲ ಒಟ್ಟೊಟ್ಟಿಗೆನೇ ಬರ್ತದೆ. ಗಿಫ್ಟ್ ಅದೆಲ್ಲ. ಪ್ರಸಾದ ಇದ್ದಲ್ಲ, ಪಂಚ ಪ್ರಸಾದ ಗೊತ್ತು ನಮ್ಮ. ಪಾಡು ನೆನಪಿಚ್ಚದ ಪೋಡ್ಚಿ ವಲಿತ ಶೋಭ ಇಚ್ಚಾರದ ಮೇಘನ ನೆಗಡದು ಶೋಭಲ್ಲ ತಮ್ಮಲ್ಲಬಹುದು ಹೂ ಅಕ್ಕ. ಹೂ ಅಕ್ಕ. ಕಾರಣ ಇಲ್ಲದೆ ಹೌದು. ನನಗೆ ಮೊನ್ನೆ ಎಲ್ಲ ತುಂಬ ತಲೆನೋವು ಆಗ್ತಿತ್ತು. ನಾನು ಎಣಿಸಿದೆ ನನಗೆ ಕೂಡ ನಾನು ಮಲಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ. ನನಗೆ ಒಂದು ಜ್ವರ ಕೂಡ ಬರಲಿಲ್ಲ ಆಯ್ತು ಎಷ್ಟರವರೆಗೆ. ಶೀತ ಆಗ್ತದೆ ಹೋಗ್ತದೆ, ಜ್ವರ ಇಲ್ಲ. ಎಲ್ಲರೂ ಅಂದರೆ ಬೆಡ್ಶೀಟ್ ಹಾಕಿ ಮಲಗ್ತಾರಲ್ಲ, ನನಗೆ ಅಂಥದ್ದಿಲ್ಲ. ಜ್ವರ ಎಲ್ಲ ಬರೋದು ಕಡಿಮೆ, ತಲೆನೋವು ಮಾತ್ರ ಅದಕ್ಕೆ ಲೆಕ್ಕನೇ ಇಲ್ಲ, ಎಲ್ಲ ಬರ್ತದೇ ಹೋಗ್ತದೆ. ಚಿನಿಗೋಯಿಂಚಿ ಓ, ನೆನ್ನೆನೆ ಶುರುವಾಗಿದಾ? ಅದು ಹಾಗೇನೆ, ಕೇಳಲಿಕ್ಕಿಲ್ಲ ಹೇಳಲಿಕ್ಕಿಲ್ಲ, ಸೀದಾ ಬರುವುದೇ ಅಲ್ವಾ? ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ವಾಚರ್ ಆಗ್ತಾ ಇದೆಯಾ ಮೇಘನ ನಿಮಗೆ? ವಾಚ್ ಅವರೆಲ್ಲ ಅಂದರೆ ಇದಾಗ್ತಾ ಉಂಟಾ, ರೀಚ್ ಆಗ್ತಾ ಉಂಟಾ ನಿಮಗೆ? ನಿಜ ಅಕ್ಕ, ಹೌದು. ವಾಚ್ ಅವರು ಅದು ಇದೆಲ್ಲ ನನಗೆ ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತ. ಊಟ ಆಯ್ತಾ ನಿಮ್ಮದು? ನಂದಾಯಿತು. ಮೀನು, ಬಂಗುಡೆ ಮೀನು. ನನಗೆ ಎಂಥದ್ದು ಕೂಡ ಕಾಣಿಸ್ತಿಲ್ಲ ಆಯಿತಾ. ನನಗೆ ಅಂದರೆ ಮೇಲೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಎಂತ ಸಹ ಆಗೋದಿಲ್ಲ. ಅದು ಒಮ್ಮೊಮ್ಮೆ ಸಿಟ್ಟು ಬರ್ತದಲ್ಲ, ನಾವಿಷ್ಟು ಕಷ್ಟಪಟ್ಟರು ಕೂಡ ಒಮ್ಮೊಮ್ಮೆ ನಂದು ಇದರಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಜಾಸ್ತಿ ಹೋಗ್ತದೆ, 2K 3K ಹೋಗ್ತದೆ ಶಾರ್ಟ್ ವಿಡಿಯೋದಲ್ಲಿ. ಇನ್ನೊಂದೊಂದು ಸರ್ತಿ 9ಕ್ಕಿಂತ ಮೇಲೆ ಹೋಗುದಿಲ್ಲ. ಆವಾಗ ನಾನು ಅದರಲ್ಲಿ ಏನು ತಪ್ಪು ಮಾಡಿದ್ದೇನೆ ಅಂತೇಳಿ ಹುಡುಕ್ತಾ ಇರ್ತೇನೆ. ನಾನು ಅದರಲ್ಲಿ ಎಂತ ತಪ್ಪು ಮಾಡಿದ್ದೆ, ಅದು ಆ ಥರ ಬರಲಿಕ್ಕೆ ಎಲ್ಲದರ ಒಂದೇ ಥರ ಆಗ್ತಾ ಇರ್ತೇನಲ್ವಾ. ಟೈಮಿಂಗ್ ಕೂಡ ಅದೇ. ಆಗ ಎಂತ ಗೊತ್ತುಂಟ, ನಾನೊಂದು ಎಷ್ಟು ಸರ್ತಿ ಬೇಡ ಅಂತ ಬಿಟ್ಟದುಂಟು ಈ ವೈಟಿಯನ್ನು, ಗೊತ್ತುಂಟಾ. ಅಂದರೆ ಇಂಟ್ರೆಸ್ಟ್ ಇಲ್ಲ, ಬೇಡ, ಯಾಕೆ ಇದೆಲ್ಲ ನಮಗೆಲ್ಲ ಸೂಟ್ ಆಗೋದಿಲ್ಲ, ಅದು ಆ ಥರ ಮಾಡಬೇಕು, ಅವರಿಗೆ ಸೂಟ್ ಆಗ್ತದೆ, ನಾವೆಲ್ಲ ವೇಸ್ಟ್ ಅಂತೇಳಿ ನನ್ನ ಮನಸ್ಸಿಗೆಲ್ಲ ಬಂದಿತ್ತು, ಗೊತ್ತಾಯ್ತಾ. ಆಮೇಲೆ ಮತ್ತೆ ಆಯಿತು, ನಾನು ಒಂದು 500 ಸಬ್ಸ್ಕ್ರೈಬ್ ಮಾಡಿ ಸಹ ನಾನು ಇನ್ನು ಬಿಟ್ಟರೆ ವೇಸ್ಟ್ ಅಲ್ವಾ. ಅಷ್ಟು ಜನ ನನಗೋಸ್ಕರ ಕಾಯ್ತಾ ಇರ್ತಾರೆ, ಬರ್ಬೋದು ಅಂತೇಳಿ ಬಿಟ್ಟೆ. ಆನಂತರ 700 ಆಯಿತು, 750 ಹೋಗಿದ್ದಲ್ಲಿಂದ ಇನ್ನು 100 ಕಡಿಮೆ ಆಯಿತು, 650 ಆಯಿತು. ಆವಾಗ ನನಗೆ ಕೂಗಲಿಕ್ಕೆ ಬಂದು 100 ಸಬ್ಸ್ಕ್ರೈಬರ್ ಹೋದ್ರೆ ಅಂತೇಳಿ. ನನಗೆ ಮತ್ತೆ ನಾನು ಅದು ವೈಟ್ ನೋಡಲಿಕ್ಕೆ ಹೋಗಲಿಲ್ಲ, 1 ವಾರ ಹಾಗೆ ಇಟ್ಟಿದ್ದೆ. ನಾನು ಗಡಿ ನೋಡ್ತಾ ಇದ್ದದ್ದು, ಅದಕ್ಕೆ ಮನೆಯಲ್ಲಿ ಅವರು ಹೇಳ್ತಿದ್ದರು ಜಾಸ್ತಿ ನೋಡಬಾರ್ದು ಹಾಗೆ ಅಂತ ಬಿಟ್ಟೆ. ನೋಡೋಣ, 1 ವಾರದಲ್ಲಿ ಹೋಗುವಾಗ ಜಾಸ್ತಿ ಆಯಿತು. ಆಟೋಮೆಟಿಕ್ಕಾಗಿ 1,000 ಸಬ್ ಆಯಿತು. ಆದರೂ ಕೂಡ ನನಗೆ ವಾಚ್ ಅವರ್ಸ್ ನನಗೆ ಸರಿಯಾಗಿ ಆಗ್ತಿರಲಿಲ್ಲ, ಲೇಟು ನನಗೆ. ಅದಕ್ಕೆ ನಾನು ಟೆನ್ಷನ್ ಮಾಡ್ಕೊಂಡು ಹೌದಾ ಎಂತ ಸಹೋದರ, ನಿಜ. ನಾನು ಸಹ ಅದೇ ಮಾಡೋದಕ್ಕ. ಮತ್ತೆ ಈಗ ನನಗೆ ಸ್ವಲ್ಪ ನಂಬಿಕೆ ಮುಖ್ಯ ನಮಗೆ ಅದರಲ್ಲಿ. ಹಾಗೆ ಆದರೆ ಹೇಗೆ ಆಗುತ್ತಲ್ವಾ. ಮತ್ತೆ
ಎಂತದ ಯಾನು ಬರೋಡ ಬ್ಲಾಗ್ ಮನ್ಪೆರೆ ಬಲ ವನಿತಾ ಈ ಬತ್ತನಾಂಡಲ ಒಂಜಿ ಜಾಸ್ತಿ ಅವ ತೂಕ ವಾಚ್ ಅವರ್ ಕಂಪ್ಲೀಟ್ ಆಗ್ಬಿಡ ತೂಕ ಒಟ್ಟಿಗೆ ಮಲ್ಪುಗ. ಮತ್ತೆ ಎಂತ ಗೊತ್ತುಂಟ ಮೇಘನ, ನಾವು ಒಂದು ಹೇಳುದು, ನಮ್ಮ ಜೊತೆ ಯಾರಾದರೂ ಬೇಕು ಬ್ಲಾಗ್ ಮಾಡುವಾಗ, ಶಾರ್ಟ್ ಮಾಡುವಾಗ. ಈಗ ಮೊನ್ನೆಯಿಂದ ನನಗೆ ಸಪೋರ್ಟ್ ಆಗಿ, ತುಂಬ ಸಪೋರ್ಟ್ ಆಗಿ ನನ್ನ ಬೆನ್ನಿಂದ ನಿಂತದ್ದು ನನ್ನ ತಂಗಿ ಮತ್ತು ತಂಗಿ ಮಗ ಇಬ್ಬರು, ನಾವು ಮೂವರು ಸೇರಿ. ಅವಳಂದರೆ ನಮಗೆ ನಾವೊಬ್ಬರು ಇದ್ದರೆ ಜನಗರು ನೋಡೋದು ಕಡಿಮೆ. ಅವಳದು ಯಾವಾಗದು ಇದ್ದದೇ ಅದೇ ಹಾಡು, ಅದೇ ರಾಗ, ಅದೇ ತಾಳ, ಏನು ಎಂಟರ್ಟೈನ್ಮೆಂಟ್ ಸಿಗಲ್ಲ ಅವರಿಗೆ. ಅದೇ ಇಬ್ಬರು ಮೂರು ಜನ ಇದ್ದರೆ ಎಂಥದ್ದಿರಬೇಕು, ಅಕ್ಕ ಬಂದಿದೆ, ತಂಗಿ ಬಂದಿದೆ, ಏನೋ ಒಂದು ಸ್ಪೆಷಲ್ ಆಗಿರ್ತದೆ ಅಂತೇಳಿ ಅವರಿಗೆ ಒಂದು ಮನಸ್ಸಿಗೆ ಆಗ್ತದೆ. ಆಗ ನೋಡ್ತಾರೆ, ಗೊತ್ತಾರೆ, ವ್ಯೂಸ್ ಜಾಸ್ತಿ ಹೋಗ್ತಾ ಹೋಗ್ತದೆ. ಹಾಗೆ ಮತ್ತೆಂತ ಮಾಡೋದು. ಶೋಭಾ ಕೂಗೆ ಹೌದಕ್ಕ, ನೀವು ಹೇಳಿದ್ದು ನಿಜನೇ. ಹಾಗೆ ಇಷ್ಟರವರೆಗೂ ಸಹ ಅದರಲ್ಲಿ ನಾನು ಒಂದು ಅಮ್ಮ ಮತ್ತು ತಂಗಿಯವರು ಅಷ್ಟೇ, ಮತ್ತು ಯಾರು ಕೂಡ ನಾನು ಮತ್ತೆ ಎಲ್ಲಿ ಹೋದ್ರು ಕೂಡ ನಾನು ಜಾಸ್ತಿ ನಮ್ಮದು ಕುಟುಂಬದ ಮನೆಗೆ ಆಗಲಿ ಎಲ್ಲಿಗೆ ಆಗಲಿ ಆದರೂ ಕೂಡ ನಾನು ಅವರಿಗೆ ಇಷ್ಟಿದ್ರೆ ಮಾತ್ರ ನಾವು ಅವರದ್ದು ವಿಡಿಯೋ ಮಾಡೋದು, ಆಯಿತಾ. ಇಲ್ಲಾಂದರೆ ಅವರಿಗೆ ಇಷ್ಟ ಇಲ್ಲ, ಮೊನೆ ತೋರಿಸ್ಬಾರ್ದು, ಮುಖ ತೋರಿಸ್ಬಾರ್ದು ಅಂತ ಇದ್ದರೆ ನಾನು ಖಂಡಿತ ಅವರದ್ದು ಅಲ್ಲಿ ನಾನು ಮಾಡೋದೇ ಇಲ್ಲ. ಅದಿಷ್ಟ ಆಗಲ್ಲ ನನಗೆ. ದಾದ ಬಂದಿತ ಬಲ ಬಲ ಒಟ್ಟಿಗೆ ಮಲ್ಪುಗ. ಅಂದರೆ ಈ ವೈಟಿ ಅಂದರೆ ಹಾಗೇನೆ, ಸೋಷಿಯಲ್ ಮೀಡಿಯಾ ಅಂದರೆ ಹಾಗೇನೆ, ಒಮ್ಮೆ ಮೇಲೆ ಎತ್ತರಕ್ಕೆ ಕೊಂಡೋಗಿ ಬಿಡ್ತದೆ, ನಂತರ ಮೇಲೆಯಿಂದ ಕೆಳಗೆ ಬೀಳಿಸೋದು. ಬೀಳುವಾಗ ತುಂಬ ಬೇಜಾರಾಗ್ತದೆ ಇಷ್ಟು ಬಂದು. ಹಾಗೆ ಎಂತ ಹೇಳೋದು, ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಗೆ ಕೂಡ ಜಾಸ್ತಿ ವ್ಯೂಸ್ ಇಲ್ಲ, ಅಂದರೆ ಎಲ್ಲ ಕಡೆನೂ ಸೋಷಿಯಲ್ ಮೀಡಿಯಾ ಜಾಸ್ತಿ ನಡೀತದೆ ಅಲ್ವಾ. ಹಾಗೆ ಅವರದ್ದೇ ಇರ್ತಾರೆ. ನಾನೇನಿಸೋದು ಸ್ಟೇಜನ್ನು ಇರುದಾ ಅಂತ. ಮತ್ತೆ ಕೆಳಗೆ ಅದು ನಿಜ, ಹೌದು. ನನಗೆ ಸಹ ಟೆನ್ಷನ್ ಆಗ್ತಿತ್ತು. ಈಗ 5,000ದಲ್ಲಿ ನನಗೆ 5,004 ಬೆಳಿಗ್ಗೆ ಹೋಗುವಾಗ 5,002 ಆಯಿತು. ಇವತ್ತು ಬೆಳಿಗ್ಗೆ ನನಗೆ ತಲೆನೋವಾಯಿತು. ದೇವರೇ, ನಾನು 5K ಅಂತೇಳಿ ತುಂಬ ಇದು ಮಾಡ್ತಿದ್ದೆ. ದೇವರೇ, ಇಷ್ಟು 5 ಅದರಲ್ಲಿ ಕೂಡ 5K ಆದರೂ ಕೂಡ ಒಂದು ಹೋದ್ರೂ ಕೂಡ ನಮಗೆ ಅದರಲ್ಲಿ ಬೇಜಾರಾಗ್ತದೆ. ನನಗೆ ಬೇಜಾರಾಯಿತು. ನನಗೆ ಒಂಥರ ಇನ್ನು ಹೋಗ್ತಾರ ಏನಶ, ಯಾರು ಬರಲ್ಲ ಹಾಗೆ. ಮತ್ತೆ ಸಾಯಂಕಾಲ ನೋಡ್ತೇನೆ 3 ಜಾಸ್ತಿ ಆಗಿದೆ, 5 ಆಯಿತು. 5K ಆಗಿ 5 ಆಯಿತು. ಆಗ ಖುಷಿ ಆಯಿತು. 10 ದಾಟ್ಲಿ ಮತ್ತೆ ಗೇನ್ ಆಗ್ತದೆ ಅದು. 5ಕ್ಕಿಂತ 10 ಜಾಸ್ತಿ ಆದರೆ ಆಗ್ತದೆ. ನಾನು ಹಾಗೆ ಎನಿಸಿದಾಗ ಇಷ್ಟೇ ಜನನ ಅಂತ ಇಲ್ಲ, ಬರ್ತಾರೆ ಡೈಲಿ ಲೈವ್ಗೆ ಬರಬೇಕು, ಗೊತ್ತಾಯ್ತಾ. ಆದರೆ ಒಂದು ಟೈಮ್ ಅಂತ ಇರ್ತದೆ ಲೈವಿಗೆ ಸಹ. ಬೆಳಿಗ್ಗೆ ಮಾಡಬಾರ್ದು, ಕೆಲಸಕ್ಕೆ ಹೋಗೋರು ಇರ್ತಾರೆ, ಡ್ಯೂಟಿಗೆ ಹೋಗ್ತಾರೆ, ಅವರು 10 ಗಂಟೆಗೆಲ್ಲ ಫ್ರೀ ಆಗಿರ್ತಾರೆ. 10:30 ಫ್ರೀ ಆಗಿರ್ತಾರೆ, ಆವಾಗ ಮಾಡ್ಬೋದು. ಇಲ್ಲಾಂದರೆ ಮಧ್ಯಾಹ್ನ 1 ಗಂಟೆಗೆ 1 ಗಂಟೆಯಿಂದ 3 ಗಂಟೆ ತನಕ. ಕೆಲವರಿಗೆ ರಜೆ ಇರ್ತದೆ, ಮಧ್ಯಾಹ್ನ ನಂತರ ಫ್ರೀ ಇರ್ತಾರೆ, ಹಾಗೆ ಇರ್ತಾರೆ. ಮತ್ತು ಸಾಯಂಕಾಲ ನೋಡಿಕೊಂಡು ಒಂದು ಸರಿ ಬಂದರೆ, ಆವಾಗ ನಿಮಗೆ ಲೈವಲ್ಲಿ ಜನ ಬರಲಿಲ್ಲ ಅಂದರೆ ಅಲ್ಲಿದು ಟೈಮ್ ಚೇಂಜ್ ಮಾಡಿ ಬೇರೆ ಟೈಮ್ ಮಾಡಬೇಕು. ಹಾಗೆ ನಮಗೆ ಪಾರ್ಟಿ ಕೊಡಿ, ಬಾ ಕೊಡುವ. ಎಲ್ಲಿಗೆ ಬರ್ತೀನಿ ಅಂತ ಹೇಳು, ನಾನು ಬರ್ತೇನೆ. 5K ಪಾರ್ಟಿ ಬೇಕು, ಆಯಿತು ಕೊಡೋಣ. ಅದು ಮೇಘ, ನಿಂಗೆಂದಿಲ್ಲದ ಪಾರ್ಟಿ ಬೇಕಾ ನನಗೆ? ಹೌದಾ, ನಿಂಗಿಲ್ಲದ ಪಾರ್ಟಿ ನನಗೆ ಹಾಕಿ. ಒಂದು ಬಳಿ ಬಂದು ನಿಮ್ಮ ಊರಿಗೆ ಬರಬೇಕಾ? ಬಾ, ಸುರತ್ಕಲ್ಲಿಗೆ ಬಾ. ಈಗ ಸುರತ್ಕಲ್ಲಿಗೆ ಬಾ. ನಾನಿರುವುದೇ ಅಲ್ಲಿ ಸುರತ್ಕಲ್ಲಲ್ಲಿ. ಯಾಕೆ, ಪಡುಬಿದ್ರೆ ಅಲ್ಲ ನಿಮ್ಮದು? ಕುಂದಾಪುರನಾ? ಹಾಗಾದರೆ ಉಡುಪಿಗೆ ಬಾ. ನನ್ನ ಅಪ್ಪನ ಮನೆ ಅವರು ಇದ್ದಾರೆ ಅಲ್ಲಿನೇ. ಎಲ್ಲಿ? ಸುರತ್ಕಲ್ಲಲ್ಲ? ಸುರತ್ಕಲ್ಲಲ್ಲಿ ಇರೋದಾ? ನಿಮ್ದು ಪಡುಬಿದ್ರೆ ಅಲ್ಲವಾ? ಕುಂದಾಪುರ ಮತ್ತು ಪಡುಬಿದ್ರೆ ಅಲ್ಲ?
ಪಾರ್ಟಿ ಎಲ್ಲ ಅವರದು. ಪಾರ್ಟಿ ಇಲ್ಲ ಅಂತೆ ಅವರದು. ನೀನ್ ಬಂದ್ರೆ ಕೊಡ್ತೇನೆ, ಅಲ್ಲಿ ಕುತ್ಕೊಂಡು ಪಾರ್ಟಿ ಇಲ್ಲ ಅಂತೆ ನಾನು ಎಲ್ಲಿಗೆ ತಂದು ಕೊಡುದ ವನಿತ ನಿಂಗೆ? ನಾನು ಕುಂದಾಪುರದಲ್ಲಿ ಇರೋದು ಅಲ್ವಾ, ಅದಕ್ಕೆ ದೂರ. ಓ ಹಾಗೆ, ನಾ ಉಡುಪಿಗೆ ಬಾ, ಉಡುಪಿಗೆ ಬಂದು ಹೇಳು, ನಾ ಬರ್ತೇನೆ. ಹೌದು, ನಿಮ್ಮ ಊರಲ್ಲಿ ಇದ್ದಾರೆ. ಹೌದಾ? ಓ, ಇಲ್ಲಿ ಸುರತ್ಕಲ್ಲಲ್ಲ? ಅಲ್ಲ ವನಿತ, ನೀನು ಹೇಳ್ತಿಯಲ್ಲ ಪಾರ್ಟಿಯಲ್ಲಿ ಇಲ್ಲ ಅಂತ, ನೀನು ಬಂದ್ರಲ್ಲ ನಾನು ಕೊಡುದು. ನೀನು ಅಲ್ಲಿ ಕುತ್ಕೊಂಡು ಪಾರ್ಟಿ ಅಂತ ಕೇಳಿದ್ರೆ ಹೇಗೆ ಕೊಡುದು ವನಿತ ನಾನು ನಿಂಗೆ? ನೀನು ಹೋಗಿ ಕುತ್ಕೊಂಡು ತಿನ್ನು, ಮತ್ತೆ ನನ್ನ ಹತ್ರ ದುಡ್ಡು ಕೇಳಿ, ನಾನು ಹಾಕ್ತೇನೆ. ವನಿತ ನಿಲ್ಲಡು ಪಿನ್ನೇರು ಬೈದೇರಿಗೆ ಮಾರ ಪೋತಾಳ ಸೀದಾ ದಾಲ ಸುದ್ದಿ ಹೆಚ್ಚು. ಬಂದು ಬಳಿ ಬಂದು ಇದು ನನ್ನೆದೆಯ ಏನೆಂದು ಹೇಳದು ನೋಡಿ. ಎಲ್ಲಿ ಕೇಳಿ, ಎಲ್ಲಿ ಕೇಳಿ, ನಾಳೆ ಹೇಳ್ತೀನಿ ಅಕ್ಕ. ಅತ್ತಿಗೆ ಹತ್ರ ಆಯ್ತಾ? ಹೇಳು ಹೇಳು, ಸುರತ್ಕಲ್ಲಲ್ಲಿ ಯಾವ ಜಾಗ ಅಂತ. ಯಾರಿಲ್ಲ ಲೈವಲ್ಲಿ ಮಾರ. ನಿನ್ನೆ ಮೊನ್ನೆ ಆದರೆ ತುಂಬ ಜನ ಇದ್ರು, ಬರ್ತಾರೆ ಹೋಗ್ತಾರೆ. ನಂದು ನೋಟಿಫಿಕೇಶನ್ ಹೋಗುದಿಲ್ವೇನ? ಬೇರೆ ಲೈವಲ್ಲಿ ಇದ್ರು ಕೂಡ ಬರಲ್ಲ ಅವರು ಹಾಗೆ. ಇವತ್ತು ಯಾಕೆ ಸಪ್ಪೆ ನೀವು? ಹಾಗೆ ಕಾಣಿಸ್ತಾ ಇದೆ ನಮಗೆ. ಇಲ್ಲವಾ, ಸಪ್ಪೆ ಇಲ್ಲ, ಎಂತ ಸಪ್ಪೆ ಇಲ್ಲ, ಸುಮ್ಮನೆ ಸ್ವಲ್ಪ ನಿದ್ದೆ ಬಂದಾಗೆ ಉಂಟು, ಸ್ವಲ್ಪ ನಿದ್ದೆ ಬಂದಾಗೆ ಉಂಟು. ಯಾರಿಲ್ಲ ಅಲ್ಲ, ಕಣ್ಣು ಕೂರ್ತದೆ ಯಾರಿಲ್ಲ ಅಂದರೆ. ಬರುವವರು ಲೈವ್ಗೆ ಬರಬೇಕು, ಗೊತ್ತುಂಟ ಮೇಘ. ಅವರು ಒಂದು ದಿವಸ ಬರಲಿಲ್ಲ, ಮಾತಾಡಲಿಲ್ಲ ಅಂದರೆ ನಮಗೆ ಸಹ ಬೇಜಾರಾಗ್ತದೆ. ತುಂಬ ಮಾತಾಡ್ತಾ ಇರಬೇಕು, ಆಗ ನಮಗೆ ಸಹ ಸ್ವಲ್ಪ ಖುಷಿ ಆಗ್ತದೆ ಬರುವಾಗ. ಇಲ್ಲಾಂದರೆ ಸ್ವಲ್ಪ ಬೇಜಾರಾಗ್ತದೆ, ಯಾರಿಲ್ಲ ನಮ್ಮ ಲೈವಲ್ಲಿ ಅಂತ, ಅಲ್ವಾ ಮೇಘ? ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ನೀನು ನೋಡಬೇಕಿತ್ತು ಅವಾಗ ನಂದು ಲೈವ್ 18K ತನಕ ನನ್ನ ಲೈವ್ ಹೋಗಿದೆ, ಗೊತ್ತುಂಟಾ? ಒಂದೊಂದು ಲೈವಲ್ಲಿ 100 ಜನ ನನಗೆ ಸಪೋರ್ಟ್ ಆಗಿ ಮೆಸೇಜ್ ಮಾಡ್ತಿದ್ದದ್ದು, ತುಂಬ ಒಂದು ಟೀಮ್ ಇತ್ತು ನಿಜ. ಅದಕ್ಕೆ ಸಪ್ಪೆ ಆಯ್ತು ಬಿಡಿ. ಹೌದು ನಿಜ, ಬರಬೇಕು. ಒಬ್ಬರಿಬ್ಬರು ಬಂದರೆ ಎಂತಲ್ಲ, ಒಬ್ಬರು ಮಾತಾಡೋದು ಎಷ್ಟು ಅಂತ ಮಾತಾಡಬೇಕು. ತುಂಬ ಜನ ಇದ್ದರೆ ನಾವು ಅವ್ರದ್ದು ಮಾತಾಡ್ತಾ ಮಾತಾಡ್ತಾ ಹೋದರೆ ಟೈಮ್ ಹೋಗಿದ್ದು ಗೊತ್ತಾಗೋದಿಲ್ಲ. ಇವಾಗ ನಾನು ಬಂದು ಎಷ್ಟಾಯ್ತು ಗೊತ್ತು, 49 ನಿಮಿಷ ಆದದಷ್ಟೇ. ಅರ್ಧ ಗಂಟೆ ಆಯಿತು, 1 ಗಂಟೆ ಕೂಡ ಆಗಲಿಲ್ಲ ನಾ ಬಂದು, ಅಲ್ವಾ? ಎಲ್ಲಿ ಹೋದ್ರು ಅವರು ಗೊತ್ತಿಲ್ಲವಾ? ಲಿಂಗರಾಜು ಅಕ್ಕ ರೀಲ್ಸ್ ತುಂಬ ಇಷ್ಟ ಅಕ್ಕ. ಥ್ಯಾಂಕ್ಸ್ ಆಯಿತಾ, ನೀವೇನಂತ ಬಂದಷ್ಟು ಹೇಳೋದು ಇಲ್ಲ. ನೀವು ನನಗೆ ಕಮೆಂಟಲ್ಲಿ ನಾನು ನೋಡಿದೆ, ನಿಮ್ಮದು ಮಾತಾಡ್ತೀರಾ, ಖುಷಿ ಆಯಿತು ನನಗೆ. ಹಾಯ್ ಅಕ್ಕ ತಿಲಕ್ ರಾಜ್, ನಮಸ್ತೆ ಎಂಚೊಲ್ಲರು. ಉದಯ್, ಊಟ ಆಯ್ತಾ? ಇಲ್ಲ ಇಲ್ಲ, ಇನ್ನು ಆಗಬೇಕಷ್ಟೇ, ಸ್ವಲ್ಪ ಲೇಟು. ಮಾಡಿದರೆ ಮಾಡಿದ್ದು, ಇಲ್ಲದ್ರೆ ಇಲ್ಲ ಅಷ್ಟೇ. ತೆಲುಗು ಬರುತ್ತಕ್ಕ? ಅಯ್ಯೋ ಇಲ್ಲ ಇಲ್ಲ, ನನಗೆ ಕನ್ನಡ, ತುಳು, ಹಿಂದಿ ಮತ್ತು ಮಲಯಾಳಿ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ. ಮುಸ್ಲಿಮ್ಸ್ ಎಲ್ಲ ಮಾತಾಡ್ತೇನೆ, ಮುಸ್ಲಿಮ್ಸ್ ಎಲ್ಲ ನಮಗೆ ತುಂಬ ಬರ್ತದೆ. ನಾವು ಹೀಗೆ ಮನೆಯಲ್ಲಿ ಹೇಗೆ ಮಾತಾಡ್ತೇವೆ ನಮ್ಮ ಭಾಷೆ, ಹಾಗೆಯೇ ಅದು ಕೂಡ ನಾವು ಮಾತಾಡ್ತೇವೆ, ಅದೆಲ್ಲ ಬರೋದಿಲ್ಲ.
ಉದಯ್ ಉಡುಪಿ ಲೈಕ್ ಕೊರ್ಲೇವೆ ತಿಲಕರಾಜ್ ಒಂಜಿ ಲೈಕ್ ಪದ್ರಡಾದ ಇತ್ತಲ್ಲ 2 ಜನ ಬರ್ತೀರ 14 ಆವಡು ಲೆಕ್ಕ ಮಂತೊಂದೆ ಪೋಪ್ಯಾನ್ ತೆಲುಗು ಬರಲ್ಲ. ನನ್ನ ತಂಗಿಗೆ ತೆಲುಗು ಬರ್ತದೆ, ಅವಳು ಕೊಪ್ಪದವಳು, ಆಂಧ್ರ. ಓಕೆ ಅಕ್ಕ, ಅವಳು ಆಂಧ್ರ, ಗೊತ್ತಾಯ್ತಾ ತಂಗಿ. ಆಂಧ್ರಕ್ಕೆ ಕೊಟ್ಟಿದ್ದು ನಾವು, ಕೊಪ್ಪ, ಶೃಂಗೇರಿ ಕೊಪ್ಪ. ಅವಳಿಗೆ ಅವಳದು ಮನೆಯವರೆಲ್ಲ ಅದೇ ತೆಲುಗು ಅವರು. ಅವಳು ಮಾತಾಡ್ತಾಳೆ, ನನಗೆ ಬರಲ್ಲ. ನಿಮ್ಮ ಊರು ಕಡಪ್ಪ ಅಂದ್ರೆ? ನಮ್ಮದು ಊರು ಮಂಗಳೂರು. ನನ್ನ ತಂಗಿ ಇರೋದು ಕೊಪ್ಪ. ಮಿಸ್ಟರ್ ರಾಮ್ ಕುಮಾರ್ ವನಸಾಡೆ ಮಾರ್ರೆ. ಅಯ್ಯೋ ದೇವರೆ, ಇಜ್ಜಿ ಮಾರ್ರೆ ವನಸಾತಿಜ್ಜಿ. ಇನಿ ಮನ್ಪುಜಿ ಇನ್ನುಲ್ಲ ತೂಕ ಬಡಾಂಡ ಉನ್ಪೆ ಇಜ್ಜಿನೇ ಇಜ್ಜಿ ಅಂಚ ನೀರು ಎಂಕ್ ಲೈಕ್ ಕೊರ್ಲಿ ಲೈಕ್ ಕೊರಂದೆ ಪೋಡ್ಸಿ ಒನಸು ಮಲ್ಪೆರ ಆಪಜಿ ವನಸಾಂಡ ತಿಲಕರಾಜ್ ಇಜ್ಜಿ ನನ್ನ ವನಸಾವಡು ಒಂದ ಲೇಟ್ ಅವಳ ಲೇಟ್ ಅಂಡ ಜಾಸ್ತಿ ಲೇಟ್ ಅಂಡ ಒನಸು ಮನ್ಪೆ ನಿಜ ಗೊತ್ತಿಜ್ಜಾನು ಮನ್ಪು ಜಾಂಡ ಮನ್ಪೆ ನಿಜ್ಜಾತೆ. ಓ ಲೈಕ್ ಡನ್ ಎಂಕ್ ಬೈಜ್ಜಿ ಬರಲಿಲ್ಲ. ನಿಮ್ಮದು ಆಂಧ್ರ ಕಡಪ್ ಅಲ್ಲಲ್ಲ, ನಮ್ಮದು ಮಂಗಳೂರು ಕರಾವಳಿ, ತಂಗಿ ಶೃಂಗೇರಿ ಕೊಪ್ಪ ಚಿಕ್ಕಮಂಗ್ಳೂರು. ಆಂಧ್ರದಲ್ಲಿ ಅವರ ಫ್ಯಾಮಿಲಿ ಇರೋದು, ನಮಗೆ ಅಲ್ಲಿ ಇಲ್ಲ. ಅವಳದು ತಂಗಿದು. ಲೈಕ್ ಡನ್. ಓ ಎಲ್ಲಿ ಕೊಟ್ಟದು ಒನಸಾಂಡ ಮಾರ್ರೆ ಓಲ್ ಕೊಡ್ತಾರೆ ಇದು ಲೈಕ್ ಕೊಡ್ತಿದ್ದಾರೆ. ಕಜಿಪದ ಕಜಿಪೆಂಕ್ ಬಂಗುಡೆ ಪುಳಿ ಮುಂಚಿ ಅಕಡೆ ಸುರತ್ಕಲ್ ಬನ್ನ ಬತ್ತಾರ್ತೆ ಲೈಕ್ ಕೊಡಿ ಎಂಚುಲ್ಲಾರು ಯಾ ಮಸ್ತ್ ಹುಷಾರುಲೆ. ನಿಮ್ಮೂರಲ್ಲಕ್ಕ? ಓ ನಿಮ್ದು ಊರಾ? ಆಂಧ್ರ ಕಡಪನ ನಿಮ್ಮದು? ಸಾರಿ, ನಾನು ನಮ್ಮದು ಊರ ಕೇಳುದಿರದ ಅಂತ. ರಾಮ್ ಕುಮಾರ್ ಒಂಜಿ ಲೈಕ್ ಕೊರ್ಲೆ ಮಾರ, ಲೈಕ್ ಕೊಡ್ತಿದ್ದಾರೆ ನನ್ನಲ್ಲ. ಏನು ಸಾರಿಲ್ಲ ತಿಲಕರಾಜಿಲ್ಲ ಒಂಜಿ ಲೈಕ್ ಕೊಡ್ತಿದ್ದಾರೆ. ಲೈಕ್ ಬೋಡು, ಲೈಕ್ ಕೊರ್ಲೆ, ಲೈಕ್ ಕೊರ್ಲೆ. ಓ ನಮ್ದಲ್ವಾ, ನಿಮ್ಮದು ಅದೇನಾ? ಮಳೆ ಇದೆಯಾ ಮ್ಯಾಮ್ ಮಂಗಳೂರಲ್ಲಿ? ಅಯ್ಯೋ ದೇವರೇ, ಮಳೆಯನ್ನು ಎಲ್ಲರೂ ತಗೊಂಡೋಗಿದ್ದಾರೆ. ಒಂದು ಚೂರು ಮಳೆ ಇಲ್ಲ. ನಿನ್ನೆ ರಾತ್ರಿ ಸ್ವಲ್ಪ ಇತ್ತು, ಇವತ್ತು ಈ ಬಿಸಿಲಲ್ಲಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ ಅಂಗಳದಲ್ಲಿ, ಅಷ್ಟು ಬಿಸಿಲು. ಮಳೆ ಕಡಿಮೆ ಈ ಸರ್ತಿ, ಮಳೆ ಇಲ್ಲ. ನಾನು ಇರೋದು ಆಂಧ್ರ. ಓ ನೀವಿರೋದು ಆಂಧ್ರನಾ? ಓಕೆ ಲೈಕ್ ಡನ್ ಮಾರ್ರೆ. 14 ಎಕಡೆ ಇತ್ತು. ಸೂಪರ್ ಗಜಿಪು ಬಾರಿ ಶೋಕ ಆಗ್ಬಿಡತ್ತ. ತೆಲುಗು? ನೀವು ತೆಲುಗುನವರ? ಆಂಧ್ರ. ಎಸ್. ಮಳೆ ಅಲ್ಲಿ ಅಕ್ಕ? ಇಲ್ಲ ಮಂಗಳೂರಲ್ಲಿ ಯಾವತ್ತು ನೋಡಿ, ಯಾರಿಗಾದ್ರೂ ಗೊತ್ತಾಗ್ತದೆ ಮಂಗಳೂರು ತುಂಬ ಮಳೆ. ಈ ಸರ್ತಿ ಮಳೆನೇ ಇಲ್ಲ, ತುಂಬ ಲೇಟ್ ಈ ಸರ್ತಿ ಮಳೆ. ಇನ್ನು ಮಾತ್ರ ಮಳೆ ಬಂದರೆ ತಡೀಲಿಕ್ಕೆ ಆಗೋದಿಲ್ಲ, ಆ ಥರ ಮಳೆ ಬರ್ತದೆ, ಹೊರಗೆ ಹೋಗ್ಲಿಕ್ಕಿಲ್ಲ. ಲೈಕ್ ಕೊರ್ಲೆ, ಲೈಕ್ करता है, लाइक कर दो. शोभा मोल बोलिया? शोभा वनिता शोभा ಮೇಡಮ್ ಓಲಲ್ಲಿ ವಿನ್ನರ್ ವೈದ್ಯರು ಬಂಡ ಎಲ್ಲ ಭೂತ ಕಥಲೆ ಗಂಚನ ಅಂತ ಪಾಪ. ಎಂಚಿನ ಸಮಾಚಾರ ಭಾರತಿ, ಎಂಚಿನ ಸಮಾಚಾರ ಬಂಡ ಸಮಾಚಾರ ಮುಖ್ಯಾಂಶಗಳು ಎಂಗೆಲ್ಲ ಸಮಾಚಾರದ ಅದೇ ಮಾರೆ. ಸಮಾಚಾರ ಒಂದುವೆ ಮಾತೇರ್ನ ಇದ್ರು ಲೈವ್ ಪಾತೇರ್ನ ವೀಡಿಯೋ ಮನ್ಪುನ, ಬ್ಲಾಗ್ ಮನ್ಪುನ, ಶಾರ್ಟ್ ವೀಡಿಯೋ ಮನ್ಪುನ. ಇದು ಕನೆಕ್ಟ್ ಆದಿತ್ತು ಜಾಡ ಚಾನಲ್ ಕನೆಕ್ಟ್ ಅಲ್ಲೇವೆ ಇರೇ. ಚಾನಲ್ ಉಂಟಾ ನಿಮಗೆ ರಾಮ್ ಕುಮಾರ್ ಅವರೇ? लाइक करता है, कर दो लाइक कर दो. मेरे को दिखता नहीं है लाइक. वो 14 में उधर ही कनेक्ट. हाँ कनेक्ट डन. नो ಚಾನಲ್. ಓ ಚಾನಲ್ ಇಜ್ಜಾ ಏತ್ಮಾ ಜಾಸ್ತಿ ಬಿಡ್ಚಿ ಎಲ್ಲೆಲ್ಲಿಯಟ
ಹಿಂಗೆ ಒಂದು ಅರ್ಧ ಸೇರ ಭಯಂಕರ ಸ್ಟಾರ್ಟ್ ಆಗ್ತದೆ. ಸುಮನ್ ಎಂತವಾ ಆಂಟಿ ಬೇರೆ ಇನ್ನು ಜತ್ತಡ ಮಾತ್ರ ಓಲ್ ಪೋಪ ಎಂದೇ ಗೊತ್ತಿಜ್ಜಿ ಎಂತವಾ ಆಂಟಿಗೆ ಹೇಳ. ಹಾಂ ಇರೇಗ ಮೂಗು ಬೊಟ್ಟು ಚಂದ ಉಂಟು. ಇರೇನಾ ಮೂಗುದ ಬೊಟ್ಟು ಕೊರ್ಲುಂಡು ಪನ್ಪುನ ನಿಮ್ಮ ಮೂಗಿನ ಬೊಟ್ಟು ಚಂದ ಉಂಟು ಅಂತನಾ. ಲೈಕ್ ಕರು. ಎಂತವಾ ಆಂಟಿ ಯಾವ ಊರು ಯಾಕೆಯಾ ನಿಮ್ದು ಯಾವ ಊರು ಸುಮನ್ ಯಾವೂರ? ಆ ಮಾರ್ರೆ ಅವು ಏರು ಓವಿ ಅವು ಏರು ಎಡಿಟ್ ಮಾಡ್ತಿ. ಹಾಂ ಓ ಶೋಭಾ ಓ ಎಡಿಟ್ ಮಾಡ್ತೀನಾ? ನೀವು ಬೆಂಗಳೂರಾ? ನಮ್ದು ಮಂಗಳೂರು ಆಯ್ತಾ. ಲೈಕ್ ಕೊಡಿ ಮಾರ್ರೆ ನೀವು ಸುಮನ್ ಅವರೇ ಲೈಕ್ ಕೊಡಿ. ನಿಮ್ದು ಯಾವ ಊರಂಟಿ ಹೇಳಿದ್ನಲ್ಲವಾ ಅಪ್ಪ, ಇದು ಮಂಗಳೂರು ಅಂತ. ಒಂದು ನೈಟಿ ಹಾಕಿ ಈ ಥರ ಮಾಡಿ ಕುತ್ಕೊಂಡ್ರೆ ಆಂಟಿಯಾ? ಹೌದವಾ ಕೊಟ್ಟಿದ್ದೇನೆ ಆಂಟಿ. ಆಯ್ತಾ ನೀನು ಹೇಳಿದ ಮೇಲೆ ಮುಗೀತು. ತುಂಬಾನೇ ಸೆಕೆ ಉಂಟು ಮಾರ್ರೆ, ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಇಲ್ಲಿ ಮುಖದಲ್ಲೆಲ್ಲ ಅದು ಕೂಡ ಫ್ಯಾನ್ ಅಡಿಯಲ್ಲಿ ಕುತ್ಕೊಂಡಂಗೆ ಸೆಕೆ ಆಗುದಿಲ್ಲ. ಶೋಭಾ ಮೂವಿಯಾ ಎಡಿಟ್ ಮಾಡ್ತೀನಿ ಏಕೆನ್ನ ಏರು ಉಂಟು ನಾನು ಬಂದಿದ್ದೆ. ಎಂತ ಸೆಕೆ ಮಾರ ಕುತ್ಕೊಳ್ಳಿಕ್ಕೇನೆ ಆಗುದಿಲ್ಲ. ರಾತ್ರಿ ನೋಡ್ಬೇಕು ಮಲಗಲಿಕ್ಕೇನೆ ಆಗುದಿಲ್ಲ. ಬೆವರ್ಸಿದ್ರೆ ತುಂಬಾ ಬೆವರ್ತದೆ. AC ಇದ್ರೆ ಒಳ್ಳೇದಲ್ಲ. ಒಂದು ವಾಕ್ ಹೋಗಿ ಬನ್ನಿ ಮಾರ್ರೆ, ಸೆಕೆ ಕಮ್ಮಿ ಆಗ್ತದೆ ಭಾರತಿ ಅವರೇ. ಅಯ್ಯೋ ದೇವರೇ ಬೇಡಪ್ಪ, ನಾನು ಫ್ಯಾನ್ನಲ್ಲಿ ಕುತ್ಕೊಂಡಿದ್ದೇನೆ ಅಲ್ಲ, ಈಗೇನಿದೆ ಸ್ವಲ್ಪ ಕಡಿಮೆ ಉಂಟು, ಗಾಳಿಗೆ ಸ್ವಲ್ಪ ಬರ್ತದೆ. ಈಗ ನಾನು ಹೊರಗೆ ಹೋದ್ರೆ ಉಂಟಲ್ಲ, ಅಲ್ಲಿ ಸೆಕೆಯಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಿನ್ನೀರು ಉಳ್ಳೇರಕ್ಕ ಶೋಭಾ ದಾದ ಸ್ಪೆಷಲ್ ಇದೆ ಈಗ ಎಂಕ ಮೀನಿಯ ಅತ್ತೆ ಓವಿಯ ಎಡಿಟ್ ಮಾಡ್ತೀನ ಬಂದಿನಿ ಶೋಭಾ. ನೈಟಿ ಹಾಕಿದ್ರೆ ಆಂಟಿ ಅದು ನಿಮ್ಮನ್ನು ನೋಡಿದ್ರೆ ಆಂಟಿ ಅಂತ ಗೊತ್ತೇಳಿ. ಅದು ಹಾಗೇನೆ ಮದುವೆಗೆ 2 ಮಕ್ಕಳಾದ ನಂತರ ಉಂಟಲ್ಲ ಅದು ಆಂಟಿನೇ ಆಯ್ತಾ. ಇನಿ ಓಮ ಇತ್ತಲು ಅಂದ ಶೋಭಾ. ಹಾಂ ಎನ್ನ ನೆಟ್ಟ ಯಾನೇ ಅಂತೀನಿಯಾ ಯಾನೆ ಶೋಕಿಜಾ ಎಲ್ಲ ಬರ್ಪೆ ಶೋಭಾ ಎಲ್ಲ ಯಾನ ಬರ್ಪೆ ಶೋಭಾ ಹವಾ ಆಯ್ ಗೋರಿ ಆಯ್ಕೆ ಏನಂತೂ ನಾ ಆಂಟಿ ಲೆಕ್ಕ ತೋರಿಸ್ಗೆ ಆಂಟಿ ಲೆಪ್ಪನ್ಗೆ ಮಂಗಿ ವಾನ ಮುಂದಕ್ಕೂ ಮತ್ತು ಉಳ್ಳೇರತ್ತ ಬರ್ತದೆ ಪೆಟ್ಟಿಗೆ ಕಮ್ಮಿನ ಕಲಕ ಮನ್ಪೇರು 1 ಗಂಟೆಲ್ಲ 15 ಸೆಕೆಂಡ್ ನಾನು ಬರ್ತದೆ. ಅಷ್ಟೇನಾ ಪರವಾಗಿಲ್ಲ ಬಿಡು. 60-50 ಆಗಲಿಲ್ಲ ಅಷ್ಟಕ್ಕಿತ್ತೇನೆ ಆಯ್ತಾ. ನೀನು ಎಣಿಸ್ತೀಯಾ? ನನಗಿಂತ ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ.
ನಮಗೆ ಬೆಂಗಳೂರಲ್ಲಿ ಕೂಡ ಇದ್ದಾರೆ, ಅಣ್ಣ ಇದ್ದಾರೆ, ಹೊಸಕೋಟೆ. ಎಲ್ಲ ಬರ್ಪೆ ಬನ್ನಾಗ ಶೋಭಾ ಇಜ್ಜಾಲ್. ಸರಿ ಬಾಯ್, ಗುಡ್ ನೈಟ್ ಆಂಟಿ. ಆಯ್ತಾ, ಮಲಗೋಗಿ ಆಯ್ತಾ. ನಮಸ್ತೆ ಭಾರತಿ ಅಕ್ಕ, ಶೋಭಾ ಅಕ್ಕ. ನೀನೇನಾ ನಿಶಾಂತ್ ಲೇಟ್ ಇವತ್ತು? ಊಟ ಆಯ್ತಕ್ಕ? ಇಲ್ಲ ನಿಶಾಂತ್, ಇನ್ನು ಆಗ್ಬೇಕಷ್ಟೇ. ಮೀನು ಮೀನು ಮೀನು. ಹೌದಾ, ನೀವು ಕನೆಕ್ಟ್ ಆಗಿದ್ದೀರಾ ಸುಮನ್? ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಲೈಕ್ ಕೊಟ್ಟಿದ್ರಲ್ಲ, ನಿಮಗೆ ತುಂಬ ಥ್ಯಾಂಕ್ಸ್ ಆಯ್ತಾ. ತುಂಬ ತುಂಬ ಧನ್ಯವಾದಗಳು. ಇಲ್ಲ ನಿಶಾಂತ್ ಅಕ್ಕ, ನಾನು ಊರಿಗೆ ಹೋಗುತ್ತಾ ಇದ್ದೇನೆ. ಹೌದಾ, ಎಲ್ಲಿ ನೀನು ಊರು ನಿಶಾಂತ್? ಊರೆಲ್ಲಿ? ಟ್ರೈನಲ್ಲಿ ಹೋಗುದಾ? ಇಲ್ಲಿ ನೋಡಾಯ್ತಾ ತಮ್ಮಯ್ಯ. ಇಲ್ಲಿ ಫುಲ್ ಮಳೆ ಬರ್ತಾ ಉಂಟು. ಓ ದೇವರೇ, ನೀವು ಪುಣ್ಯ ಮಾಡಿದ್ದೀರಿ. ಅಲ್ಲಿ ತುಂಬ ಮಳೆ ಬರ್ತಾ ಉಂಟಲ್ಲ, ನೀವು ಪುಣ್ಯ ಮಾಡಿದ್ದೀರಿ. ಇಲ್ಲಿ ಮಳೆನೇ ಇಲ್ಲ. ಎಂತ ಬಿಸಿಲು ಅಂತ ಹೇಳಿದೆ ಗೊತ್ತುಂಟಾ? ವನಿತಕ್ಕ ಬಲೆ. ಊಟ ಆಯ್ತಾ ಶೋಭಕ್ಕಯ್ಯ? ನಿಶಾಂತ್ ಅತಿ ಶೋಭ ಶೋಕಾತ್ ಜಡ್ಡಾತ್ ಜಯ ತಮ್ಲನ್ ಮಂದಿನ ಊಟ ಆಗಲಿಲ್ಲ. ನನ್ನ ಊರು ತಿಪ್ಟೂರ. ಹೌದಾ, ಎಡ್ಡೆ ಉಂಡು ಅವು ಲೈವ್ ಅಂಚ ತಮ್ಲೆನ್ ಪಾಂಡ ಒಂತೆ ರೈಸ್ ಉಂಡು ಗೊತ್ತಾನೆ ಜನಕ್ಲಿ ತೂದೊಂಜ ಶೋಕ್ ಉಂಡು ದಾದನ ಇಪ್ಪುಡು ಪೈಕೇತ ಪಾರ್ದಿನಿ ಎಲ್ಲ ಎಂಕ್ಲೆ ಇಲ್ಲ ಮೂಲು ತಂಬಿಲ ಎದುರುಡು ಎಂಕಲ್ ಇಲ್ಲದ ಎದುರುಡು ಅಪೋಸಿಟ್ ಲೇತ ಪೋತಿರಿದಿ ಕಾರಣ ಅಂಚ ಎಲ್ಲ ಬೈಯಾಗ ಅಗೇನ್ ನೋಡಕ್ಕೆ ಎಷ್ಟು ಚಂದ ಇದ್ದಾರೆ ನನ್ನ ಶೋಭಾ ಅಕ್ಕ ಅಲ್ವಾ. ಈಗ ಇವಳೆಲ್ಲಿ ಮೌನ? ಮೌನವು ಚೆನ್ನ ಮಾತಲ್ಲು ಚೆನ್ನ ನಗುವಾಗ ನೀನು ಚೆನ್ನ ನೋಡಲು ಚೆನ್ನ. ಅಕ್ಕ ನಾನು ಟ್ರೈನ್ನಲ್ಲಿ ಹೋಗ್ತಾ ಇದ್ದೀನಿ. ಅದು ಟ್ರೈನ್ ಎಲ್ಲಿಂದ ಹೋಗ್ತದೆ? ನಮ್ದು ಇಲ್ಲಿ ಮಂಗಳೂರಿಂದನೇ ಹೋಗುದಾ ಆ ಕಡೆಯಿಂದೆಲ್ಲ ಹೋಗುದಾ? ಯಾವ ಕಡೆಯಿಂದ ಹೋಗ್ತದೆ? ಬೆಂಗಳೂರಿಂದ ಟ್ರೈನ್ ಅಕ್ಕ. ಬೆಂಗಳೂರಿಂದ ಈ ಕಡೆ ಬರ್ತದಾ? ಮಂಗಳೂರು ಕಡೆ ಬರ್ತದ? ಇಲ್ಲ ಅಲ್ಲ. ಬೆಂಗಳೂರಿಂದ ಶಿವಮೊಗ್ಗ ಕಡೆ. ಹೌದು, ಶಿವಮೊಗ್ಗ ಅಂದರೆ ನಮ್ಮದು ಇಲ್ಲಿ ಸುರತ್ಕಲ್ಲಿಂದ ಸೀದಾ ಉಡುಪಿ, ಉಡುಪಿಯಿಂದ ಅಲ್ಲೇ ಅಲ್ಲಿಂದ ಶಿವಮೊಗ್ಗ ಅಲ್ಲ? ಹೌದು, ಇಲ್ಲಿಂದಲೇ ಬೇಕಂತ ಮಂಗಳೂರಿಂದ.
ಇಲ್ಲಿಂದ ಹೋಗುವಾಗ ಮನೆ ನೋಡಿ ಆಯ್ತಾ, ಈಚೆಯಿಂದ ನಿಂದು ಶುರುತ್ಕಲ್ ಸ್ಟಾಪ್ ಬರ್ತದಲ್ಲ, ಆನಂತರ ಮುಂದೆ ಬರುವಾಗ ನಮ್ಮದು ಈ ಥರ ಕೂತ್ಕೊಂಡ್ರೆ ರೈಟ್ ಸೈಡ್ ಅಲ್ಲದ ವಾಸ್ ದಿಸ್ ಬೆಂಗಳೂರಿಂದ ಶಿವಮೊಗ್ಗದ ನಿಶಾಂತ್ ಹ್ಯಾಪಿ ಜರ್ನಿ. ಆದರೆ ಅದು ನಿಮ್ಮ ಊರ ಮೇಲೆ ಬರಲ್ಲ ಟ್ರೈನು, ಹೌದಾ? ಓ, ಆ ಕಡೆಯಿಂದ ಹೋಗ್ತದೇನಾ? ನಮ್ಮ ಊರು ತಿಪ್ಪೂರು. ಶೋಭಕ್ಕನಿಗೆ ಗೊತ್ತಾ? ಶೋಭಕ್ಕನಿಗೆ ಗೊತ್ತವಾ ಅವಳ ಊರು? ನಯನ ನಯನ ಎಂತ ಗಾಜ್ಮಾ ಅಂದ್ರೆ ಗೊತ್ತಾಯ್ತಾ? ಅಂದ್ರೆ ಗಾಜ್ಮಾ ಗಾಜ್ಮಾ ಅಂದ್ರೆ ಎಂತ? ಅಕ್ಕ ನಿಮ್ಮ ಮಾತು ಮ್ಯೂಟ್ ಆಗಿದೆ. ಇಲ್ಲವಾ, ಕೇಳ್ತುಂಟು, ಮ್ಯೂಟ್ ಆಗಲಿಲ್ಲ. ಇಲ್ಲ, ಸರಿ ಇದೆ, ಸರಿ ಇದೆ. ಕೇಳ್ತಿಲ್ವಾ? ಗೊತ್ತು, ತುಮಕೂರಲ್ವಾ? ಅದೆಂತ ನಯನ, ಅದೆಂತ ಗಜಮ ಅಂದ್ರೆ ಗೊತ್ತ? ಎಂತ ಅಂದ್ರೆ ಅದಂದ್ರೆ ಎಂತ? ಹೌದು ಶೋಭಕ್ಕ, ತುಮಕೂರು ಬಳಿ ಬರೋದು, ಹೌದಾ? ಸರಿ ಉಂಡು. ಮತ್ತೆ ಯಾವ್ದಾದೆ ನಯನ ಏನ ಬಂದು ಗಾಜ್ಮಾ ಅಂದ್ರೆ ಗೊತ್ತಾಯ್ತಾ? ಎಂಚಿನ ಗಾಜುಮಾನ. ಸರಿ ಉಂಡು. ಎಂತ ಅದು ಸರಿ ಉಂಡು? ಗಡಿ ಗಡಿ ಕಾರ್ ತಾಕದೆ ಪೋಪು ನಾನು. ಏನು ಸ್ಪೆಷಲ್ ಊಟ ಇವತ್ತು ಶೋಭಕ್ಕ ನಿಮ್ಮ ಮನೆಯಲ್ಲಿ? ಇವತ್ತು ತರಕಾರಿ ಅಂತ ಅವರಿಗೆ. ತರಕಾರಿ ತಕರಾರಿ ತಕರಾರಿ. ನಾನು ಆ ಕಡೆ ಹೋಗ್ತೇನೆ ಆಯ್ತಾ, ಶಿಕಿ. ಅಪ್ಪಾ, ಸೆಕೆ ಸೆಕೆ.
ಈಗ ಮಾತಾಡಿ. ವಾಹ್, ನನ್ನ ಮದುವೆಗೆ ಬಂದಾಗ ನಾನು ನನ್ನ ಊರು ತೋರಿಸ್ತೇನೆ. ಆಯ್ತಾಯ್ತು, ಕರೀದಾಯ್ತಾ. ರಾಜೇಶ್ ಶೆಟ್ಟಿ ಹಾಯ್. ಪ್ಲೀಸ್ ಒಂದು ಲೈಕ್ ಕೊಡಿ ಆಯ್ತಾ. ಬರತಕ್ಕ 10 ಗಂಟೆ ಆಯಿತು. ಯಾವಾಗ ಊಟ ಮಾಡೋದಕ್ಕ? ಬೇಡವ ನನಗೆ ಊಟ ಬೇಡ, ಹಸಿವಿಲ್ಲ. ಹಸಿವಿಲ್ಲ ನಿದಿರಿಲ್ಲ. ಅಕ್ಕ ನಾನು ಬೆಂಗಳೂರು ಶಿವಾಜಿನಗರ ಒಂದು ಟೆಂಪಲ್ ಪೂಜಾ ಮಾಡಿದ್ದೀನಿ ಅಕ್ಕ. ಅಂದರೆ ಬೆಂಗಳೂರು ಶಿವಾಜಿನಗರ್ ಒಂದು ಮಾರಿಯಮ್ಮನ ಟೆಂಪಲಲ್ಲಿ ಪೂಜೆ ಮಾಡಿದ್ದೀನಿ ಅಕ್ಕ. ಓ ಹೌದಾ. ಮಂಗಳೂರು ಅಂದರೆ ತುಂಬ ಇಷ್ಟ ಅಕ್ಕ. ಮಂಗಳೂರಿಗೆ ಬನ್ನಿ, ಮಂಗಳೂರಿಗೆ ಬನ್ನಿ. ಮಂಗಳೂರಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಅಂದರೆ ನೋಡ್ಬೋದಂತೆಲ್ಲ ಒಳ್ಳೊಳ್ಳೆ ಜಾಗಗಳಿದೆ ಮಂಗಳೂರಲ್ಲಿ ಆಯಿತಾ. ಹಾಗಿದ್ರೆ ನನ್ನ ಅಕ್ಕ ಉಪವಾಸ ಮಾಡೋದು ಇವತ್ತು ನೀವು. ಹೌದಾ, ಊಟ ಬೇಡ ಅಂತ ನನಗೆ, ಹಸಿವಿಲ್ಲ. ಅದು ಹೇಳಿದಲ್ಲ, ಹಸಿವಿಲ್ಲ ನಿದಿರಿಲ್ಲ. ಊಟ ಆಯ್ತಾ ನಿಮ್ಮದು ಶೋಭಕ್ಕ? ಊಟ ಊಟ ಊಟ. ನಮ್ಮದು ಮಾರಿಯಮ್ಮ ದೇವಸ್ಥಾನ ನಮ್ಮದು ಇಲ್ಲಿ ಮಂಗಳೂರಲ್ಲಿ ಕೂಡ ಇದೆ. ಮಂಗಳೂರಿನಲ್ಲಿ ಕೂಡ ಇದೆ, ಚೆನ್ನಾಗಿರುತ್ತೆ ಅಕ್ಕ. ಹೌದು, ಮಂಗಳೂರಿನಲ್ಲಿ ಕೂಡ ಮಾರಿಗುಡಿ ದೇವಸ್ಥಾನ ಇದೆ ನಮ್ಮದು. ಮಾರಿಯಮ್ಮನ ದೇವಸ್ಥಾನ ಒಂದು ಕಾಪಲ್ಲಿದೆ, ಸುರತ್ಕಲಲ್ಲಿದೆ, ಮತ್ತು ಮಂಗಳೂರಲ್ಲಿದೆ. ಹಾಗೆ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಜೊತೆಯಾಗಿ ಜೊತೆಯಾಗಿ ಹಿತವಾಗಿ ಸೇರಿ ನಲಿವಾ ಸೇರಿ ನುಡಿವ. ಮತ್ತೆ ಬರುದಿಲ್ಲವಾ? ಬಿಡಲಾರೆ ನಾನೆಂದಿಗೂ. ಅದು ನಾನು ಪುಸ್ತಕ ಏನಾದರೂ ಇದ್ದಿದ್ರೆ ಉಂಟಲ್ಲ, ಅದನ್ನು ನೋಡಿ ನಾನು ಹಾಡು ಆಡ್ತೇನೆ ಆಯಿತಾ. ನನಗೆ ಬರ್ತದೆ ಆಡಲಿಕ್ಕೆ. ಮೊದಲೆಲ್ಲ ಲೈವಲ್ಲೆಲ್ಲ ಹಾಡು ಆಡ್ತಿದ್ದೆ ಅಲ್ಲ. ಚೆನ್ನಾಗಿರುತ್ತೆ ಅಕ್ಕ. ಹೌದು, ಜೊತೆಗೆ ಹಿತವಾಗಿ ಸಾಂಗ್ ಹೇಳಿ. ವನಿತಾ ನೀನು ಎಲ್ಲಿದ್ದೀಯವ? ಓದ್ಯ ವನಿತಾ? ವನಿತಾ ಓದ್ಲಾ ಅಂತ. ವನಿತಾ ಅವರೇ, ಹಾಯ್. ಪ್ರವೀಣ್ ದಾರಣ್ಣ ಹಾಯ್. ಪ್ಲೀಸ್ ಒಂದು ಲೈಕ್ ಕೊಡಿ ಆಯಿತಾ. ಚಾನಲಿಗೆ ಒಂದು ಲೈಕ್ ಕೊಡಿ. ಕನೆಕ್ಟ್ ಆಗಲಿಲ್ಲ ಅಂದರೆ ಕನೆಕ್ಟ್ ಆಗಿ. ಮಾತಂದ ನನಗೆ ಗೊತ್ತೇನಮ್ಮ. ದಾದಾ ಸ್ಪೆಷಲ್ ಇದೆ ಈಗ ಇಂಕ ಬಂಗುಡೆ ಇನ್ನು ಬಂಗುಡೆ ಶೋಭ ಮಾಮ ಅರ್ಥ ಎಡ್ಡೆ ಪತ್ತುಂಡೆ ಶೋಭ. ಫೇಸ್ ವಾಶ್ ಮಾಮ ಅರ್ಥ ಫೇಸ್ ವಾಶ್ ಬೊಕ್ಕ ವಿಟಮಿನ್ ಸಿ ಕ್ರೀಮ್ ಅವು ಕೆಲವು ಚೇಂಜ್ ಮಾಡ್ತೆ ನಂಚ ಎಡ್ಡೆ ರೈಸ್ ಉಂಟು ಬೆಳ ಬೆಳ ಮೋನೆ ಒಂಜಿ ಕಲೆ ಒಂಜಿ ಪೌಡು ಎಡ್ಡ ಕವರಂಗದ ಜೊತೆಯಾಗಿ ಹಿತವಾಗಿ ಸೇರಿ ನಲಿವಾ ಸೇರಿ ಊಟ ಆಯ್ತಾ? ಹಾಂ ಹೌದಾ, ನಂದು ಊಟ ಆಯಿತು. ಆಯಿತು. ಪ್ಲೀಸ್ ಚೇಂಜ್ ಮಾಡಿದ್ದೀರಿ ಸೆಕ್ಯ ಎಂತ? ಪ್ಲೀಸ್ ಚೇಂಜ್ ಮಾಡಿದ್ದೀರಿ
ಪ್ಲೇಸ್ ಚೇಂಜ್ ಮಾಡಿದ್ದೀರಿ ಸೆಕೆ ಅಂತ. ಹೌದು, ಅಲ್ಲಿದ್ದೆ ಕುತ್ಕೊಂಡು ಆ ಮೂಲೆಯಲ್ಲಿ, ಇವಾಗ ಈ ಮೂಲೆಗೆ ಇಲ್ಲಿ ಅಂದರೆ ತಲೆ ಮೇಲೇನೆ ಫ್ಯಾನ್ ಓಡ್ತಾ ಉಂಟು, ಹಾಗೆ ಸ್ವಲ್ಪ ಒಳ್ಳೆಯದು ಕೂಲ್ ಕೂಲ್ ಆಗ್ತದೆ. ರಂಜಿತ್ ಕುಮಾರ್ ಹೆಲೋ ಹಾಯ್, ಲೈಕ್ ಕೊರ್ಲ ಬರ್ತದೆ. ಹಾಂ ಸೇರಿ ನುಡಿವಾ ಸೇರಿ ನುಡಿವಾ ನಮ್ಮ ಬದುಕಲ್ಲಿ ನೀ ನಮ್ಮ ಬದುಕಲ್ಲಿ ನೀ ಬೆಳಕಾಗಿರು. ಸ್ವಲ್ಪ ಸ್ಪೆಲ್ಲಿಂಗ್ ಸ್ವಲ್ಪ ಇದು ಚೇಂಜ್ ಆಗಿದೆ. ಬೆಳಕಾಗಿರು ನನ್ನ ಉಸಿರಲ್ಲಿ ನೀ ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಸ್ವಲ್ಪ ಸ್ಪೆಲ್ಲಿಂಗ್ ಸ್ವಲ್ಪ ಇದಾಗಿದೆ ಆಯ್ತಾ. ಹಲೋ ಲೈಕ್ ಕೊಡ್ತೆ ಮಾರ್ರೆ. ಓ ದೇವರೇ, ನಿಗೂ ದಾನಿ ಲೇಟ್ ಇಂಚ ಬರ್ಪುನ ಲೇಟ್ ಅದು. ಹಾಯ್ ಮೋಹನ್ ಪವನ್, ಹಾಯ್ ಬೆಳ್ಳರಿಯಿಂದನಾ ಕನಸಾಂಡಿ ಇದ್ದಿ. ಲೈಕ್ ಡನ್, ಥ್ಯಾಂಕ್ ಯು. ನೆಕ್ಸ್ಟ್ ಹಾಗೆ ಪ್ಲೇಸ್ ಚೇಂಜ್ ಮಾಡಿ ಮಾಡಿ ಔಟ್ ಸೈಡಿಗೆ ಹೋಗಿ ಕುತ್ಕರಿಗುಂಟ ಅಂತ ಗೊತ್ತಿಲ್ಲ. 10 ಗಂಟೆ ಆಯ್ತಲ್ಲ, ಬೇಡ ಮಾರವರೆಗೆ ಹೋಗೋದು ಬೇಡ. ಸೆಕೆ ಆಗ್ತಿದ್ಯಾ? ಇಲ್ಲ, ಹೋಯ್ತು, ಫ್ಯಾನ್ ಉಂಟಲ್ಲವಾ. ಸೂಪರ್. ಈರು ಪದ್ಯ ಸೋಕು ಪನ್ಪತೆ ಅಂದ್ಯ ಬನ್ಪೆ ಯಾನ್ ಸಿಂಗರಿಗೆ ಕುತ್ತಿಚೇರಿಗೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಲಿಂಗರಾಜು. ಲೈಕ್ ಕೊಟ್ಟಿದೆ ಅಕ್ಕ ಅಂತ, ಅದು ಸ್ಪೆಲ್ಲಿಂಗ್ ಓಡಿದೆ ಅಂತ ಬರ್ತಿದೆ. ಅಂಚೆನೆ ಒನಸುಗಾನಗ ಬರ್ಪಿಲೆಕ್ಕ ಅಂದಂದು ಅಂಚನೆ ಆಂಡಿಜನೆ ಇರು ಒನಸುಗಾನಗ ಬರ್ಪಿಲಕ. ಸೊ ಭೂತ ಇಜ್ಜೈನಿ ಭೂತನಾ ವಾ ಭೂತ ಓ ಭೂತ ಅಂಜಿತ್ ಮುಲ್ಪ ಎಂಗ್ಲಿಗೆಲ್ಲ ಎಲ್ಲ ಭೂತಗು. ಸೂಪರ್. ಎಂತದ ಪ್ರವೀಣ್ ದಾಮಣ? ಹಾಗೆ ಒನಸಾಂಡೆ ಮನ್ನ ದಾದಿ ಕಜಿಪು. ಶೋಭನಯ ಹೌದಾಯಿಗೆ ಅಂಚ ಬಂತೀನಿ ರಂಜು ರಾಂಗ್ ಆಯ್ತಾ ಬಕ್ಕ ಅಕ್ಕುಲು ಪನಂದ ಕುಲ್ವೇರಾ ಅಕುಲು ಅಂಚ ನಿಕ್ ಪಂಡೇರು ಪಂಡ ಈ ಅಂಚ ಪನ್ಪುನ ತಪ್ಪತ. ನಮ್ಮ ಅಕುಲು ಅಂಚ ಪಂಡ ನಮ್ಮ ಅಂಚ ಪಂಡ್ರೆ ಬಲ್ಲಿ ಗೊತ್ತುನ ರಾಂಗ್ ಆಪುನ್ ನಿನ್ನ ದಾದೆ ಮಂಡೆ వెచ్చ ఇంక దాయిಗೆ ಮಂಡೆ వెಚ್ಚ ఇంక కోరి చుక్క ఇచ్చవాస్. తెలుగు ಬಾಗುಂಡಾರ ಅಂತ ಅವನಿಗೆ ಊಟ ಆಯ್ತಾ ಅಂತ. ಊಟ ಆಯ್ತಾ ಅಂತಲ್ಲ, ಚೆನ್ನಾಗಿದ್ದೀರಾ? ಕನ್ನಡ ಮಲಯಾಳಂ ಮಲಯಾಳಂ ಅರ್ಥ ಆಗ್ತದೆ, ಕನ್ನಡ ಕೂಡ ಮಾತಾಡ್ತೀನಲ್ಲ. ಹಿರಿಗೆ ಸುಕ್ಕನಾ ಹೆಂಗೆ ಮೀನು ಬಂಗುಡೆ. ರಂಜಿತ್ ರಾಂಗ್ ಅತಾ ಅಕ್ಲ ಆಂಡ ಎಂಚ ಮಾನಿಯವ್ರು ಅಂಚ ಮಂತಿನಿಗೆ ಅಕ್ಲ ಅವೇನೆ ಮನಸ್ಸಿದ್ದು ಪನಂದುಲ್ಲೇರು ಆಂಡ ಅಕ್ಲೆ ಗೊತ್ತುಂಡು ಅರ್ಥಂಡ. ಈ ತಿಂಚ ಅಕುಲಂಚ ಮಂಡಿರ್ ಬಂಡದು ಈ ಇಂಚ ಪನ್ಪುರ ತಪ್ಪತ ಅವು ಮತ್ತು ಪಂಡ್ರ ಬಲ್ಲಿ ರಂಜು ಬೊಕ್ಕ ಬರ್ರೆಗುಂಡ ಕೋರಿ ಲೆಕ್ಕ ಕೈ ಕೊಲ್ಲುದು ಇತ್ತಾರೆ. ಅಪ್ಪ ఇంక మస్తు ప్రాబ్లం అంతే దాదం అంతేనే. ನಾನು ಬ್ಲಾಕ್ ಮಂತಿಜೇರು ಹೈಡ್ ಮಂತಿಜೇರು ಅಕುಲು ಆತೇ ಪಂಡಿನಿ ಪ್ರಾಬ್ಲಮ್ ದಾಲ ಮಂತಿಜೇರು ಅವು ಆನೆ ಒಂಜಿ ವಿಷಯ ಇಡಿ ವನಿತನ್ನು ಬ್ಲಾಕ್ ಮಂತಿನೇಕ್ ಆಕ್ಲೆಗ್ ಉಂದದು ಈ ದಾದ ಮಂತದ ಅಂದು ಗೊತ್ತಿಜ್ಜಿ ಆಂಡ ಅವು ದಾಯಗೆ ನಿಕ್ಕ ಅಕಲೆ ಮಿತ್ತಂಚ ಶೋಭನ ಮಾಡು ವನಿತದ ಮುತ್ತು ಇಂಕ ವನಿತನ ಮಿತ್ತಲ್ಲ ನಿಕ್ಕ ಆತಂದ ಶೋಭನ ಮಿತ್ತು ಮಸ್ತ್ ಈಂದತ್ತು
ಅವ ಹೈಟ್ ಚೇಂಜ್ ಮಂತದ್ದು ಶೋಭನ ಮಿತ್ತಲ್ಲ ಮಸ್ತ್ ಟಾರ್ಗೆಟ್ ಮಂತೊಂದಿಲ್ಲ ರಂಜು ದಾಯಗನ್ ವಿಷಯ ಗೊತ್ತಿಜ್ಜಿ ಅಲ್ಲೇನು ಫೇಕ್ ಪನ್ಪೇರ ಅಲ್ಲಿ ನಿಜವಾದ ಫೇಕ್ ಅತ್ತು ಅಲ್ಲ ಕಾಂಟ್ಯಾಕ್ಟ್ ನಂಬರ್ ರಡ್ಡು ವಾಟ್ಸಪ್ ನಂಬರ್ ಎಂಡುಂಡು ಯಾನ್ಲ ಅಲ್ಲ ದಿನೋಲ ಫಾಂಟ್ ಪಾತಿರ್ವಾ ಯಾನ್ಲ ಅಲ್ಲ ದಿನೋಲ ಮೆಸೇಜ್ ವಾಟ್ಸಪ್ ಮೆಸೇಜ್ ಮಂತೊಂದುಪ್ಪ ಯಾ ಎಂಕ ಅಲ್ಲ ದಿನೋಲ ವೀಡಿಯೋ ಕಾಲ್ ಮಂತದ ಎಂಡ ಪಾತಿರ್ವಲ್ ಯಾನ್ ಅಲ್ಲ ಮೋನೇನ್ ತೂತೆ ಅಲ್ಲ ಇಲ್ಲನ್ ತೂತೆ ಅಲ್ಲ ಫುಲ್ ಲಾಂಗ್ ಟರ್ಮ್ ಅಂದಲ್ಲಿ ವೀಡಿಯೋ ಕಾಲ್ ಮಂತದ್ದು ಅದಾ ದಾದ ಪ್ರಾಬ್ಲಮ್ ಅಂತೀರ ಕ್ಲಿನಿಕ್ ಒಯ್ನ ಪೂರ ಪೋಂಡು ಒಕ್ಕಡೆ ಉಪ್ಪುಲೆ ಪೋಪುಯಿನಿ ಪೋವುಲ ಪೋತಿಜ್ಜಿ ಮಾರೆ ಎಲ್ಲ ಬೋಟೆಲ್ಲ ಮುರ್ಕುದಿಜ್ಜಿ ಅಂದು ಈ ಸರ್ತಿ ಬರ್ಸ ಇಜ್ಜಾದ್ರೆ ಮಾತಾಪಣಂದ ಅಕ್ಕ ಊಟ ಮಾಡಿದ್ದೀರಾ ಊಟ ಮಾಡಿದ್ದೆ ಮಲಯಾಳಿ ಏನೊಂದು ಹೇಳುದಕ್ಕ ಊಟ ಮಾಡಿದ ಅದಕ್ಕೆ ಚೂರು ಕೈಚ ಅಂತ ಬೊಕ್ಕ ಒರಸಾಂಡ ಪಂಪಿನ ಮಲೆಯಲ್ಲಿ ದಾದ ಪನ್ಪನಿ ಮನು ಚೂರು ಪನ್ನೆ ಯಾ ಪನ್ನೆ ಸರಿಯಾ ಚೂರು ಕೈಚ ಚೋರದ ಚೋರು ಕೈಚ ಒಂಜೊಂಜಿ ಮಾತ್ರ ಬರ್ಪಜಿ ಹಿಂದಿಯಲ್ಲಿ ಖಾನಕಾಯ ಅಂತ ಹೇಳ್ತಾರೆ ಕನ್ನಡದಲ್ಲಿ ಊಟ ಆಯ್ತಾ ಅಂತಾರೆ ನಿನ್ನ ಕೈಚೋ ನಾನು ಕೈಚೋ ನಥಿಂಗ್ ಗುಡಿ ಇದಕ್ಕೆ ಯಾನ್ ಏಪಲ ಸಪೋರ್ಟ್ ಮಲ್ಪೆ ಅತ್ತು ರಂಜಿತ್ ಒಂಜಿ ಪಾತರ ಪನ್ಪುನಿ ಅಕ್ಲು ಒಂಜಿ ಪಲಿನ ಸ್ಥಾನಡ್ಲು ಪೇರು ಅತ್ತು ಪಂಡ್ರಪ್ಪಜ್ಜಿ ಓ ಸ್ಥಾನಡ್ಲು ಪಂಡದು ನಿಕ್ಕ ಅಕ್ಕನೇ ಅದಕ್ಪೇರಲ್ಲ ಆಡ ದಾದನ ಪನ್ಪೇರು ಪಂಡದ ಅವೇನೇ ಮನಸ್ಸಿರ್ ದೀವ್ ಒಂದು ಪೆರೆ ಬಲ್ಲಿ ಮಲ್ಲೆಜ್ಜಿ ಅಕ್ಕಲು ಪಂಡಿನೆಕ್ ಪಂಡಿನೆಕ್ ನಮ್ಮ ಆನ್ಸರ್ ಓಕೆ ಈ ಹಬ್ಬಕ್ಕೆ ದಾದ ಪನ್ನಡು ಓಕೆ ಕೋಡೆ ಪಂಡದು ಅಕಲ್ನೆದುರು ಎನ್ನ ಪೂರ ತೂಲೆ ನಿಕುಲು ಯಾನು ಎನ್ನ ಚಾನಲ್ ತೋರಿಸ್ಪ ನಿಕುಲು ಚೆಕ್ ಮಾಡ್ಕೊಲಿ ಪಂಡ ಅಕಲೆ ಗಾಂಡ ಅಪ್ಪಗನೆ ಅಕ್ಲೆ ಬ್ಲಾಕ್ ಮಂದಲಿತ್ತೀನಿ ನಾನು ದಯ ಮಂತಿಜೇರಿ ಅಕ್ಕ ನಾನು ತೂಪೇರು ದಾದ ಪಂಡದು ಅಂಚ ಪಂಡ ನಮ್ಮ ಅಗಲ ಮನಸ್ಸಿಗೆ ಬೇನಾಪಿಲಕ ಪಾತಾರ ಬಲ್ಲಿ ಪಾತೆರ್ನಾಗ ಅಕ್ಕಲು ಅಂಚ ಪಂಡೇರ ಓಕೆ ಪನ್ ಮಲ್ಲಿಜ್ಜಿ ನಿಕುಲು ಎಂಚ ಎನ್ನುವಾರ ಅಂಚ ಯಾನು ಅಂಚ ಇಜ್ಜಿ ಆತ ಅಂಚ क्या हो गया कुछ नहीं हो गया तुम कैसे हो मैं अच्छी हूँ ಚೋರು ಕೈಚ ಆಂಟಿ ನಾನು ಚೋರು ಕೈಚಿಲ್ಲ ನೋ ಆಂಟಿ ಓಕೆ ಜೌಲಕ್ಕ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಓಕೆ ಅಕ್ಕ ಹೇಳಿರಿ ರಾಜು ಹೇಳಿ ಅಕ್ಕ ಈದ್ ಮನಿ ಪಂದೆ ಕುಲ್ಲೆ ಮಲ್ದಿನ ಮಸ್ತ್ ಉಂಡು ಅತ್ತ ಅವೇತ ಯಾನ್ ರಂಜಿಗೆ ಪನ್ಪಿನಿ ಅವನ್ ಮಾತ ಮಂಡೆಗೆ ಅವೇನ್ ಕೂಡ ರಿಟರ್ನ್ ಅಂದ್ ಮನ್ಪುನ ಅತ್ತು ಐಕ್ ಗೋಪಾಲ್ ಕೃಷ್ಣ ಹಾಯ್ ಅಕ್ಕ ಹಾಯ್ ನಮಸ್ತೆ ಬರಂದಿಲ್ಲೇರು ಮನು ಐಕತ್ತಾರ ಮುಂಚೂರು ಅರ್ಥ ಮಂತ್ ಪನ್ಪಾಕಲ್ಲ ಈಗ ಅವೆಲ್ಲ ಕೇಳಿ ಜಡವಾಗ ದಾದ ಮಬ್ಬರ ಅಪ್ಪನ ಶೋಭಾ ಮಲಯಾಳ ಬೇಕು ನನಗೆ ಅಕ್ಕ ಮಳೆಯಲ್ಲಿ ಅದೇ ಹೇಳುದು ಚೋರು ಕೈಚೋ ಅಂತ ಚೋರು ಕೈಚೋ ಅಂತ ಮಲಯಾಳದಲ್ಲಿ ದೇರು ಕರ್ನಲ್ ಡಿಸೋಜಾ ಹಲೋ ಓ ದೇವರ ಇದ್ದಾದೇ ಅಂಕಲ್ ಒಂದು ಸಣ್ಣ ಹಾಂಡ್ ಊರು ಪಕ್ಕ ಎನ್ನ ಊರು ಕುಡ್ಲಯೇ ಸುರತ್ಕಲ್ ಓಕೆ ಬಾಯ್ ಗುಡ್ ನೈಟ್ ಮ್ಯಾಮ್ ಸುರತ್ಕಲ್ ಮಂಗಳೂರು ಕರ್ನಾಟಕ ಕರಾವಳಿ ಲೈಕ್ ಕೊರ್ಲೇವೆ ಗೋಪಾಲ್ ಕೃಷ್ಣಪ್ಪ ಒಂಜಿ ಲೈಕ್ ಕೊರ್ಲೆ ಚಾನಲ್ ಕನೆಕ್ಟ್ ಆದಿತ್ತು ಜರಡ ಚಾನಲ್ ಕನೆಕ್ಟ್ ಆಲೆ
ಯಾವಾಗ ಬರ್ತೀರಾ ಅಂದರೆ ಅಕ್ಕ, ಯಾವಾಗ ಆ, ಬರ್ತೀರಾ ಅಂತ. ಹಲೋ ಆಂಟಿ, ಮೈ ಹೌಸ್ ಉಡುಪಿ. ಓ ಉಡುಪಿಯಾ, ಓಕೆ ಓಕೆ. ಸರಿ ಎಡ್ಡೆ ಮನಸ್ಸು ಸಪೋರ್ಟ್ ಸಪೋರ್ಟ್ ಮಲ್ಪಲೆ. ಓಕೆ ಲೈಕ್ ಕೊರಿಯ, ಥ್ಯಾಂಕ್ ಯು. ಮರಾಠಿಯಲ್ಲಿ ಕೇಳಿದ್ದು ಊಟ ಆಯ್ತಾ ಅಂತ. ಮತ್ತೆ ನೀವು ಮರಾಠಿಯಲ್ಲಿ ಕೇಳಿದ್ದು ನನಗೆ ಅರ್ಥ ಆಗ್ಬೇಕಲ್ಲ, ನೀವೆಂತ ಕೇಳಿದಿರ ಅಂತೇಳಿ. ಅರ್ಥ ಆಗುದಿಲ್ಲ ಆಯ್ತಾ. ಅಂದರೆ ನೀನು ಯಾವಾಗ ಬರ್ತೀರಾ ಅಂತ ಅಂದರೆ ಎಪ್ಪ ಬರು ಎಪ್ಪ ಬರು ಅಂತ. ಕಾಸರಗೋಡಕ್ಕ. ಓ ಕಾಸರಗೋಡದಾರ ಮೂರು ಎಲ್ಲ ಇರತ್ತ ನಮಕ್. ಹೌದಾ, ಅದು ಯಾಕಲ್ಲ ಮರಾಠಿ ವನಸಾಣ ಅದಕ್ಕೆ ಮೈ ವರ್ಕ್ ದುಬೈ ಆಂಟಿ. ಹೌದಾ, ಒಳ್ಳೇದಾಯ್ತು, ಸೂಪರ್ ಸೂಪರ್, ಥ್ಯಾಂಕ್ ಯು. ಸೂಪರ್ 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 ಸೂಪರ್, ಥ್ಯಾಂಕ್ ಯು. ಲೈಕ್ ಕೊರ್ಲೆ ಮಾರ್ರೆ ಗೋಪಾಲ್ ಕೃಷ್ಣಪ್ಪ ಉದಾರದ ಅಂದು ಲೈಕ್ ಕೊರ್ಲೆ. ಅಂಚನೆ ಚಾನಲ್ ಸಬ್ ಆಯ್ಚನೆ ಸಬ್ ಅಲ್ಲೇ ಕನೆಕ್ಟ್ ಅಲ್ಲೇ ಅಂಚನೆ ವಿಡಿಯೋ ತೂದು ಕಮೆಂಟ್ ಮಾಡ್ಲಿ. ಯಪ್ಪ ಎಪ್ಪ ವರು ಅಕ್ಕ. ಹಾಂ, ನೀ ಅಪ್ಪ ವರು ಎಂಕ್ ಪೂರ ಭಾಷೆ ಬರ್ಪುಂಡು. ಇರಿಗೆ ಓ ಬರ್ಪುಜಿ ಬನ್ನೆ. ಈ ಡಿಸೋಜ ಉಲ್ಲೇರತ ಒಟ್ರಾಸಿ ಪಾತ್ರೆ ಆಂಟಿಗೆ ಯಾರನ್ನ ಅಜ್ಜಿ. ಸೂಪರ್ ಲೈವ್. ಹಾಯ್ ಮಳೆರಂ ಚೂರು ಬರ್ತುಂಡ ಅಂದತ ಪೂರ ಅರ್ಥ ತೆಂಗುಳು ಬಂಡ ಮಲಯಾಳಿ ಪೂಜಾರ್ ನಗು ಬಂದಿರದೆ ಅಂಚ ಮಲಯಾಳಿ ಪೂಜಾರ್. ಹಾಂ, ಇದ್ಯಾರ ಶೇಖರ? ಯಾರಿಗೆ ಹೇಳಿದ್ದು? ನಮ್ಮ ಆಂಟಿ. ನಾನು ಮಂಗಳೂರು ಬರ್ತೀನಿ ಅಕ್ಕ, ಬನ್ನಿ. ಗೋಪಾಲ್ ಕೃಷ್ಣ ಪುದರಿಯೇನಾ? ಪುದರಿಯನ್ನ ಗೋಪಾಲಕೃಷ್ಣ ಪುದರಿಯನ್ನ. ಓಕೆ, ಇರ್ನ ಗೋಪಾಲಕೃಷ್ಣ ಅಂದ. ಗೋಬೆ ಸೋಕ್ಯಾರ. ಸೂಪರ್ ಸೂಪರ್. ಗೂಬೆ ಶೇಖರ ಶೇಖರ ಸೂಪರ್. ఆయన వస్తేనే మరి కారుమ్మ పెట్టి కమ్మినకనే పాతేది. ನೀವು ಅದೇ ತಿನ್ನೋದಲ್ಲವಾ ಡಿಸೋಜವರೇ? ನೀವು ಅದನ್ನೇ ತಿನ್ನೋದಲ್ಲವಾ? ಅದು ನಾವು ತಿನ್ನೋದಿಲ್ಲ ಆಯ್ತಾ, ನಮಗೆ ಅದೆಲ್ಲ ಆಗೋದಿಲ್ಲ. ಬಾಯ್ ಅಕ್ಕ, ಗುಡ್ ನೈಟ್. ಓಕೆ ಲಿಂಗರಾಜು, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಯ್ತಾ. ಊಟ ಆಯ್ತಾ ನಿಮ್ಮದು ಲಿಂಗರಾಜ್ ಅವ್ರದ್ದು? ನಾವು ಒಳ್ಳೆಯವರಾದರೆ ಎಲ್ಲರೂ ಒಳ್ಳೆಯವರು ಥರಾನೇ ಕಾಣಿಸ್ತಾರೆ. ಅದು ಹಾಗೇನೆ, ಅದಕ್ಕೆ ನನಗೆ ಎಲ್ಲರೂ ಒಳ್ಳೆಯವರೇ ಕಾಣೋದಲ್ವಾ. ಎಂತವಾ ಆ ಹಾ 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 ಹಾ. ಜವಲಕ ಅಂದರೆ ಮರಾಠಿ ಊಟ ಆಯ್ತಾ ಅಂತ. ನನಗೆ ಜವಲಕ ಗೊತ್ತಿಲ್ಲ, ಆದರೆ ನಂದು ಊಟ ಆಗಲಿಲ್ಲ ಆಯ್ತಾ. ಆಯ್ತು ಅಕ್ಕ, ಥ್ಯಾಂಕ್ ಯು. ಯಾರು ಕೆಟ್ಟ ಮನಸ್ಸಿಂದ ಯಾರು ಕೆಟ್ಟ ಮನಸ್ಸಿಂದ ಎಂತದ ಬರಲಿಕ್ಕೆ ಗೊತ್ತಿಲ್ವಾ? ಅಂಗಿರಿ ಬಿಂಗಿರಿ ಆಗಿದೆಯಾ? ಹೌದವಾ ಮನುಗೆ ಹೋಲ್ತಾ. ನೀವು ದೇವತಂತ ಮನಸ್ಸಿದೆ ಅಕ್ಕ, ಅದಕ್ಕೆ ನಾನು ಹೀಗೆ ಆಗಿದ್ದು. ಈ ಥರ ಮನಸ್ಸಿರಬಾರ್ದು ಗೊತ್ತಾಯ್ತಾ. ಈ ಥರ ಮನಸ್ಸಿದ್ದದಕ್ಕೆ ನಾನು ಈ ಥರ ಇರೋದು.
ದಾದ ಮಾರ್ರೆ ಒಂಜಿಲ ಗೊತ್ತಾಪುಜಿ ದಾದಿ ಗೊತ್ತಾಪುಜಿ ಕನ್ನಡ ಬಂಗಾಪು ಕನ್ನಡ ಇಂಕ್ಲ ಬಂಗಾಪುನು ನಿಮ್ದು ಎಂತದ ನಿಮ್ದು ಕೊಡು ಇದೆಂತ ನಿನ್ನ ಮರಾಠಿ ಭಾಷೆನಾ ಹೌದವಾ ಪ್ರವೀಣ ಅಂದ್ರೆ ಎಂತದ ನಿಂದು ఆయన ದಾದಿಗೆ ఆయన ಓ ದಾದೆ ಭಾಷೆ ನಿಮ್ಮ ಅಮ್ಮಂದು ಕೊಡು ಹೌದು ಹೆಸರು ಹೇಳಿಲ್ಲ ಅಕ್ಕ ನನ್ನ ಹೆಸರಾ ಚಾನಲ್ ನೇಮ್ ಬಂದ್ಬಿಟ್ಟು ಕುಡ್ಲ ಬಿರುವಸ್ ಅಂತ ನನ್ನ ಹೆಸರು ಭಾರತಿ ವಿಷ್ಣುವರ್ಧನ್ದು ಹೆಂಡತಿ ಅಂತ ಭಾರತಿ ಅಂತ ವನಸಾಂಡ ಆಪ್ಕೋ ಖಾನಾ ಓಕಯ್ಯ ಊಟ ಆಯ್ತಾ ವನಸಾತಿಜಿ ಖಾನ ಲಾತಿಜಿ ಊಟ ಲಾತಿಜಿ ఒక ఇచ్చిన మర్రే ఒక సావు ఆయన ఈరత్తితే యానే పంతువే ಯಾನ್ ಪಂಡ ತಪ್ಪಾಪುಣ ಅದೇ ಆಯ್ನ ಅಮ್ಮನ ಬರ್ತದೆ ಯಾನ್ ಅದ ಅನ್ಕೊಂಡು ಹಾಕ್ಲೆ ಬಾಸಜ್ಜಿ ಪ್ರವೀಣ ನಿಂದ ಅಮ್ಮಂದು ಕೊಡ್ಬೇಕಂತೇವಾ ಉಲ್ಲರಯ್ಯ ಉಲ್ಲೆಯ ಭಾರತಿ ಸರಸ್ವತಿ ಒಂದೇ ಅಕ್ಕ ಎಲ್ಲ ನಾನೇನಾ ಹಾಗಾದ್ರೆ ಈ ಭಾರತಿ ಸರಸ್ವತಿ ಎಲ್ಲ ನಾನೇನಾ ಲಿಂಗರಾಜು ಅದಿ ಅವು ಏರ ಪ್ರವೀಣ್ ಪಂಡದು ದಾದನ ಒಂಜಿ ಪಂಡೆಯ ನಿಂದು ಕೊಡು ಆಯನ ಕೊಡು ಒಂದು ಕೀನೊಂದು ಮಾರಲಿ ಯಾನ್ ಉಂಡೆ ವೆಜ್ ಶೋಭನವನ್ನು ಸಾಂಡ ಬಿನ್ನೇರು ಬೇದರೆ ಮಸ್ತ್ ಜನ ಬೇದರೆ ಬಿನ್ನೇರು ಬತ್ತ ನೆಡ್ಡೆ ಹಾಪುಣದ ನಾನು ಭೂತ ಮಾತ ಅದು ಪೋನಾಗ ನಿಕ್ಕ ಕಿರಿ ಹಾಪುಣದ ಹಾಯ್ ಶೋಭಾ ചേച്ചി നാളെ കാണാം ബൈ ഗുഡ് നൈറ്റ് നാളെ കാണാം ಓಕೆ ಸೇಮ್ ಟೈಮ್ 8:30 ಒಂದೇ ನಮ್ಮ ಅಕ್ಕ ಕೂಡ ಭಾರತಿ ಅಕ್ಕ 2 ಹೌದಾ ಒಳ್ಳೆದಾಯ್ತು ಭಾರತಿ ಅಂತ ಹೆಸರಿಡ್ತಾರಲ್ಲ ಅವರ ಮನಸ್ಸು ತುಂಬ ಒಳ್ಳೆದಿರ್ತದೆ ಆಯ್ತಾ ನಾನೇ ಸಾಕ್ಷಿತಾ ಸೂಪರ್ 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 ಎಲ್ಲ ಬೂತೋಗು ಮಂಡೇ ಸ್ಕೂಲು ಅಂದ ಎಂತವಾ ಕಾಮಿಡಿ ಆಂಟಿ ಸೂಪರ್ ಅಂತೆ ನೀನು ತಲೆಗಿಡ್ಲಿಕ್ಕೆ ಉಂಟು ಡಿಸೋಜ ವಾಟ್ ಡಿಸೋಜ ನೀನು ಜೈ ಭಾರತಿ ಜೈ ಭಾರತೀಯ ತನ್ನು ಜಾತಿ ನಿಜವಾಗ್ಲಕ್ಕ ನಿಜ ಹೌದು ಆ ಹೆಸರಿನವರು ಸ್ವಲ್ಪ ಶಾಂತವಾಗಿರ್ತಾರೆ ಕೂಲಾಗಿರ್ತಾರೆ ಎಲ್ಲವನ್ನು ಲೈಟಾಗಿ ತಗೊಳ್ತಾರೆ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅದೇ ಸೀರಿಯಸ್ ವಿಷಯ ಬಂದರೆ ಅವರ ಮತ್ತೆ ಇಲ್ಲ ಡಿಸೋಜ ಎಂಚೊಲ್ಲ ಡಿಸೋಜ ದಾದನ ದಿಂಗೊಂದುಂಡಿ ಅಲ್ಪ ಪಂಜಿಗೆ ವನಸಿಗೆ ನರಕ ಪೂರ ತಿನ್ನೊಂದುಂಡು ಹೆಂಗು ದಿನ್ಪು ಜಾತಾಪುರ ಈಗ ದಿನ್ಪ ಭಾರತಿ ಈಸ್ ಆಲ್ ದ ಬೆಸ್ಟ್ ಭಾರತಿ ಈಸ್ ದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಆಂಟಿ ರಾಧೆ 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 ಜೇಸಸ್ ಲಾರ್ಡ್ ಓಕೆ ಓಕೆ ರಾಧೆ ರಾಧೆ ಅಕುಲಂಚೇರಿ ಈರು ಅಕುಲುಂದತ್ತಿ ಇತ್ತೆ ನಮ್ಮ ಕುಲ್ಲಾವೆನ್ ತಿನ್ಪೆరుగుతుండే ನಮಕತೆ ನಮಕೆಲ್ಲ ತಿನ್ಪಜ ದೇವೇಲೆ ಕೈ ಮುಗಿನಗುಲು ದೈವ ಊತ ಮತ್ತೆ ತಿನ್ನಕು ತಿನ್ಪಜ ಅಂಡ ಕೆಲವೇರು ತಿನ್ಪೆರವೇನು ನಮಕ ಮಾತಾಡ್ಜ ಬಾ ಭಾರತಿ ಅಕ್ಕ ಸೂಪರ್ ಥ್ಯಾಂಕ್ ಯು ಇಡೆಗೆ ನೀಲಿ ನೀಲಿ ಕಣ್ಣುಂಡದೆ ಕೊಡೆಯರ ಮೆಂಬರ್ಶಿಪ್ ತಂದೇರಿಯೇ ಪಾಪ ಇನ್ನಿಲ್ಲ ಇನ್ನೇ ಇರ್ತದೆ ತಂದೇರಿ ಇಜ್ಜಿ 2 ಜನ ಸೂಪರ್ ಸೆಟ್ ರಾಮ್ 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 ರಾಧೆ 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 ಶೋಭಾ ಪೋಯನಾ ಎಲ್ಲ ಇಜ್ಜಲ್ಗೆ ಶೋಭಾ ಕ್ಯಾನ್ ಹೆಲ್ಪ್ ಮಲ್ಪುಜಿರಿ ಕ್ಯಾನ್ ಹೆಲ್ಪ್ ಮಲ್ಪುಜಿರಿ ಆವು ಬುಡಿ ಐಡ್ದಾದ ಅದೇ ಹೆಲ್ಪ್ ದಯ ಮಲ್ಪು
ಹೆಲ್ಪ್ ದಾಯ ಮಾಡ್ಬಿಡದೆ. ಆಯ್ಗ ದಾದ ಮರ್ಲುಂಡ ಗೊತ್ತಿಜ್ಜಿ ವನಿತ ಆಂಟಿ ಮೈ ವರ್ಕ್ ಬಿಸಿ ನೈಟ್. ಓಕೆ ಓಕೆ ಯು ಗೋ, ಯು ಬಿಸಿ. ಓಕೆ ಬಾಯ್ ಬಾಯ್. ಯಾನ್ ಜನ ಸರಿ ಇಜ್ಜಿ ಹಿರಿಯರು ಕೇರ್ ಆಂಟಿ. ಈರ್ ಜನ ಸರಿ ಜೇರವು ಯಾನ್ ಜರಿ ಇಜ್ಜಿ ಬಂದು ಗೊತ್ತಿಜ್ಜಿ. ಯಾನ್ ಜನ ಸರಿ ಇಜ್ಜಿ ಹಿರಿಯರು ಬಂದು ಗೊತ್ತಿಜ್ಜಿ. ಅಲ್ಲ ಯಾವ ಜನ ಸರಿ ಇಜ್ಜಿಗೆ ಏರು ಬಂಡದು ಗೊತ್ತಿಜ್ಜಿ ಮಲ್ಲೆಜ್ಜಿ ಆಯ್ನ ಏರಂದು ಗೊತ್ತಿಜ್ಜಿರ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್ ಆಂಟಿ. ಓಕೆ ಓಕೆ ವನಿತಾ ಶೋಭಾ ಏರು ಬಂದು ಗೊತ್ತಿಜ್ಜಿ ಎಂಕ್ ಆವು ಮಲ್ಲೆಜ್ಜಿ ನರಮನಿ ಮಿತ್ತಾದುಂಡು ಮಲ್ಲೆಗೆ ಶೋಭಾ ಅದ ಯಾನ್ ಏರ್ ಬಂದು ಗೊತ್ತಿಜ್ಜಿನ ಮಲ್ಲೆಜ್ಜಿ ಹೆಂಗ್ ಯಾನ್ ಏರು ಬಂದು ಜನಕ್ಲೇ ಗೊತ್ತುಂಡು. ಏರು ಉಲ್ಪದಾರು ಯಾನ ಯಾನು ಮುಂಬೈ ಡೆಲ್ಲಿ ಫಾರಿನ್ ಅಲ್ಪ ಒಂದೇ ಕರ ಫಾರಿನ್ ಒಂದು ಚೂರಿ ಕರ. ಶೋಭಾ ಪೋಯನಾ ಅಡಿಗೆ ಬಸ್ ಉಂಡ ಇಜ್ಜಿ ಲಾರಿ ಮಾತ ಬರ್ಪುಂಡು ಶೋಭಾ ಉಲ್ಲ ಇಡಿಗೆ ಬಸ್ ಇಜ್ಜಿ ಲಾರಿ ಉಂಡು. ಈರ ಅಲ್ಪ ನಮ್ಮ ಕಡಲ್ದ ಬಾರಿ ಜಾತದ ಒಂದ ನಡಬಾರ ತಿಕ್ಕುನಿ ಫಾರಿನ್ ಬಸ್ ಬಲ್ನೆ ಕಡದ ಬಾರಿಗೆ ಬಿಡ್ರೆ ಅರಬ್ಬಿ ಸಮುದ್ರದ ಬರೀಕ್ ಬಿಟ್ರೆ ಬಲ್ನೆ ಅಕ್ಲು ನಡತಂದ ಕಂದ ಬಿಟ್ರೆ. ಬೀರ್ಬಸ್ ಗೀಮರ್ ಹಾಯ್ 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 ಪ್ಲೀಸ್ ಲೈಕ್ ಕೊಡಿ ಆಯ್ತಾ. ಆರು ಬೀರ್ವಾಸ್ ಗೇಮರ್ ಎನ್ನ ಕುಡ್ಲ ಬೀರ್ವಾಸ್ ಸರಿ ತೂಪೆ. ಅರಬಿ ಅಲ್ಪ ಜಾತದ ಒಂಚೂರು ನಡಬಾರ ತಿಕ್ಕೊಂಡಿರಿ ಫಾರಿನ್ ಬೋರ್ಡಾಂಡ ಅಲ್ಪ ಕೇಳಿ ದುಬೈ ಓಲ್ ಬಂಡದು ಅಕ್ಲಿರಿಗೆ ಸಾಧ್ಯತೆ ತಚ್ಬೇರು ಅಡ್ರೆಸ್ ಕೊರ್ವೇರು. ಲೈಕ್ ಡನ್, ಥ್ಯಾಂಕ್ ಯು ಬೀರ್ವಾಸ್. ತೊಯ್ಲೆ ದೈನಂದು ಬಾಜು ಉಲ್ಲೆಗೆ ಉಪ್ಪುಲೆ ಈಜನ ದೂರ ಬೋದಿನಿ ದೈನಂದು ಹೊರ ಬತ್ತು ಪೋಯ್ನತ ಓಡಿ ಪೋಯ್ ನೋಡಿ ಐಶ್ವರ್ಯ ನಾಡ್ರೆಗ ಭಾರಿ ಬಾಯಂಗ ಉಂಡಿಕ್ ದಯಾನಂದ್ ಪೊನ್ನಾಂಡ ಈ ಪಂಡನ ನನ್ನ ಬುಲಿಪೆತ್ತೆ ದಯಾನಂದ್ ಹೆಂಗ್ ಪೊನ್ನಿಜ್ಜಿ ನಿದಾಯ ಪಂಡ್ರೆ ಬೇನಿಯ ಸುದೆ ಮುಟ್ಟ ಮಾತ್ರ ಅತ್ತೆ ಬಸ್ ಬರ್ಪಿನ ಐದು ಆಪೆಗ್ ಬೋಟ್ ಓಡೆ ಇಜ್ಜಿ ಸುದೆ ತುಲ ಇರೋದು ಅರ್ಥ ಮಾಡ್ರೆ ಆಪುನು ಸಾದಿಂಡು ಇದೇ ಗೊತ್ತಿಜ್ಜತೆ ಸಾದಿಂಡು ಮೆಲಾನೆ ಅರ್ಥ ಮರುಡು ಅಲ್ಪ ಈಗ ಜೂರು ಬಾಯಿಗೆ ಒಂದುಂಟದಿಲ್ಲ ನನಕ ನಮ್ಮ ಪೋಡ್ರೆ ಬಲ್ಲಿ ಅಕ್ಕ ಜೈತುಲು ನಾಡು ನಮ್ಮ ಪೋಡಿನ ಒಂದು ಇಚ್ಚಿನ ಮಡ ಬಿರ್ವಾಸ್ ಗೇಮರ್ ನಮ್ಮ ಪೋಡಿನ ಜಾತಿ ಅತ್ತಿಯೇ ನಮ್ಮ ದಯಪಂಡ ನಮ್ಮ ತುಳುವೇರುಂಡತೆ ಏರೆಗ್ಲ ಪೋಡಿ ತುಗುಲರೆಚ್ಚಿ ಅಂಡ ಲೈವ್ ಅತೆ ಲೈವ್ ಇಡೋದಂತ ಬಿಂಗಿರಿ ಕಟ್ಟು ದಾದ ಅನ್ಕೊಂಡು
ಅದೇ ಮನು ಲೈವ್ ಒಂಚೂರು ಬಿಗಿರು ಕಟ್ಟುವೇರು ಅಕ್ಲಿಗೆ ಒಂಚೂರು ದಾಳ ಮಂಪೆರ ಆಪುಜಿ ಲೈವ್ ಆದುಕೊಂಡು ಅವೇ ಮನೆ ಎದುರು ತಿಕ್ಕನ ಅಕ್ಕಲು ಉಪ್ಪೇರಾ ಬೊಡ್ಚಿ ಎಂಕ್ ನೀರು ಪಂಡ ಪೋಡಿಗೆ ಜವೆ ಅಂಚನ ಬರೋಚಿ ರಾಹುಲ್ ಅಂದ್ರೆ ಫಾರಿನ್ ಡೆಪ್ಪ ಎರಡು ಮೂಲೆ ಫಾರಿನ್ ಇಲ್ಲ ಏನು ಪೊಕ್ಕಡೆ ಗುಸಲ್ ಬಾತೇರ್ ನವೇ ನೋ ಬೇಜಾರ್ ನಮಕ್ ಬೇಜಾರ್ದ ನರನೇ ಇಚ್ಚಿ ಅರ್ಥಾಳೆ ಹೆಂಗ್ ಬೇಜಾರ್ದ ನರನೇ ಇಚ್ಚಿ ಅವಿಗೆ ಮಾತ್ರ ಬೇಜಾರು ಮಾತ್ರ ನೆಂಚ ಅದೇ ಬೇಜಾರಾಣ ಸಾರಿ ಅವಿ ಇಚ್ಚವ ಬೇಜಾರ್ದ ಹೇಗೆ ನೋ ವೇ ಬೇಜಾರಿಚ್ಚಿ ಲೈಕ್ ఉండని ఇజ్జి ಮನಸ್ಸು ಬುರ್ಚಿಂದು ಮನಸ್ಸು ಬೇಡ ಆಯ್ತಾ ನನಗೆ ಇಜ್ಜ ಒಂದು ನಿಮಿಷ ಅಂತಲೇ ಬರ್ಪೈತ ಪಂಡ ಇನಿ ಎಲ್ಲಿಗೆ ಉಪ್ಪಿನ ಏಪಲ ಒಂಜಿ ಲೆಕ್ಕ ಉಪ್ಪೊಡತಿ ಏಪಲ ನಮ್ಮ ಒಂಜೇ ಲೆಕ್ಕ ಉಪ್ಪೊಡು ಇನಿ ಬೇತೆ ಎಲ್ಲ ಬೇತೆ ಅತ್ತು ಯಾಕೆ ಜನರೇ ಬೇಜಾರು ಎಂತ ಇಲ್ಲ ಬೇಜಾರು ನಿಮಗೆ ನಾನು ಬ್ಲೂ ಬೇಕವಾ ಎಂತ ಇಲ್ಲ ಬೇಜಾರಾಯ್ತಾ ನಮಗೆ ಯಾಕೆ ಜನರೇ ಬೇಜಾರು ನಮಗೆ ಬೇಜಾರು ಇಲ್ಲವಾ ಟೆನ್ಷನ್ ಅಷ್ಟೇ ಇಲ್ಲವಾ ಕೊರ್ಲೆ ನಮಗೆ ಟೆನ್ಷನ್ ಇಲ್ಲ ನೋ ಟೆನ್ಷನ್ ನೋ ಬಿ ಪಿ ಏಪಲ ರೈಸ ವರ್ಷಿ ಪೂಪದ ಇದು ನಮ್ಮ ಪೂಪಗೆ ಎಂತದನಾ ಈಗ ಹೇಳುದು ಎಂತ ಇಲ್ಲವಾ ಹೇಳಿದಕ್ಕೆ ಹೇಳಿದು ಎಂಕ ಗೊತ್ತಾಂಡು ಯಾನು ನೆತ್ತಿನ ವಿಷಯ ಇರ್ನ ಪುದರ್ಗು ಬೈದಿಂದು ಬಂದು ಪಂಡ ಏರ್ ನೆರ್ತಿನ ವಿಷಯ ಎಂಕ್ ಗೊತ್ತಾಂಡು ಯಾನು ನೆರ್ತಿನ ವಿಷಯ ಇರ್ನ ಪುದರ್ಗು ಕೆಲವು ಬೈದಿಂದು ಬಂದು ಇಚಪ್ಪ ಇಂಕ ವಿಷಯನೇ ಗೊತ್ತು ಚಿರು ಪನ್ನಗನೆ ಗೊತ್ತಾಗ್ತದೆ ಶಿಪ್ಪು ಮುಳಿಗಡ ಆಟಿಗೆ ಆವಡು ಆವಡಂಚಿ ಶುಭಶ್ರೀ ಭಾರತಿ ಪುಂಜುವೆ ದಾದ ಬಿರ್ವಾಸ್ ಬೇಜಾರು ದಾಲಜ್ಜಿ ಎಂಕ್ ದಾದ ಬೇಜಾರು ಇರ್ ನೆರ್ತಾರ ಎಂಕ್ ಬಿರಾವಡು ಮಲ್ಲೆ ಜನ ಪಿರಾವಡತೆ ಎಂಕ ಕೇನುಜಿ ಎನ್ನ ಎದುರು ನೆರ್ಲ ಕೇಂಡು ಎನ್ನ ಪಿರೋಡ್ ನೆರ್ಲೆ ಏರ್ಲಾತೆ ಎನ್ನ ಪಿರೋಡ್ ಏರ್ ನೆರ್ಲೆ ದಾಲ ಬೇಜಾರು ದಾಲ ಬಲ್ಲೆ ಎನ್ನ ಎದುರು ಹತ್ತದ ಪಿರಾವಡತ ದೇವರನ್ನ ಆಶೀರ್ವಾದ ಉಂಡವೆ ಸುರತ್ ಕಳ್ಳು ಹಾಂ ಮುಕ್ಕಾಡು ಶುಭರಾತ್ರಿ ಬನ್ನ ಓ ಅಂಚನಾ ಬೇಜಾರಲ್ಲಿ ರಾಜರ ಹಾಗೆ ಇರಬೇಕು ನಾವು ಹಾಗೆ ಅಲ್ವಾ ಯಾಕೆ ಬೇಜಾರಿಗೆ ಎಂತ ಮಾಡಲಿಕ್ಕೆ ಉಂಟು ಎಂತ ಮಾಡಲಿಕ್ಕಿಲ್ಲ ಅಲ್ವಾ ಹೀಗೆ ಇರಬೇಕು ಯಾನು ರೋಸ್ಟೋರು ಇಲ್ಲ ಈ ರೀತಿ ಪೋಯ್ನಾ ಅವು ಆತನಿ ಆಗೇಲು ಮುರಣೆ ಆಯ್ತಾರ ಮುರಣೆ ಎಂಕಲ್ಲ ರೋಸ್ಟೋರ್ದು ಆತನ ಆಗೇಲು
Irita bona breja ni jawe. Murna itara poto. ನಾವು ಬೇಜಾರಲ್ಲಿ ಟೆನ್ಷನ್ ಹಾಗೆ ಇರೋದು. ನಿಂದು ಎಂತದ ದಯಾನಂದ್ ಬೇಜಾರು ಎಂತದ ನಿನ್ನದು? ಎಲ್ಲಿ ನಿನಗೆ ಬೇಜಾರು? ಇಂಕ ಪಂಡಿಜಾರದೆ ಯಾ ಮುರಣ ಪಂದಿನಾತ ಮುರಣ ಐತರ ಇಂಗ್ಲ ಪಾರಂಡು ಉರುಷೋರಿಗೂ ಭೂತ ಗುಂಡು ಬಂಡದು ಯಾ ಪೋತೆ ಮುರಣ ಐತರ ಐತಾರ ಗಂಟೆ 10 ಗಂಟೆ ಬೋದು ಬೈಯ 10 ಗಂಟೆ ಆತ ಬನ್ನಗ ಹುಷಾರ್ ಇಂಗ ಬಸ್ರು ಬರ್ತದೆ ಬಕ್ಕರ ಶುರುವತ್ತೀನಿ. ಊಟ ಆಗಿದೆಯಾ? ಮಾತೇರ್ನಲ್ಲ ಊಟ ಆಗಿದೆಯಾ ಅಂತ ಕೇಳಿಸಿದ್ದಾರೆ ಬಿರುವಜ ವೈಭದ. ನಂದಾಗಲಿಲ್ಲ, ಅವರದೆಲ್ಲ ಆಗಿದೆ ಅಂತೆ, ನಂದು ಊಟನೇ ಮಾಡಲಿಲ್ಲ ನಾನು. ಒಂಜಿ ಪುದದ ಜನಕ್ಲೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆತನು. ಓ ಅಂಚನಾ ಇರ್ನ ಬಿರುವಾಸ್ ಗೇಮರ್ ಅತೆ ಎನ್ನ ಕುಡ್ಲ ಬಿರುವಾಸ್ ಐಟ್ ಕುಡ್ಲ ಉಂಡು ಬಕ್ಕ ಬಿರುವಾಸ್ ಉಂಡು ಇರ್ನ ಬಿರುವಾಸ್ ಗೇಮರ್. ಚೂರು ಅಂತಲೇ ಬತ್ತೆ. ಎಷ್ಟು ಬೇಜಾರಲ್ಲಿ ಇದ್ರೂ ಅದರ ಹಿಂದಿ ಫುಲ್ಲು ಖುಷಿಯಲ್ಲಿ ಇರಬೇಕು ಅಷ್ಟೇ ಅಲ್ಲವಾ ದಯಾನಂದ್? ನಿಜ ಹೇಳಿದಿ ನೀನು. ಎಷ್ಟು ಬೇಜಾರಲ್ಲಿ ಇದ್ದರೇನು ಅದರ ಹಿಂದೆ ಫುಲ್ಲು ಖುಷಿಯಾಗಿರ್ಬೇಕು ಅಲ್ಲವಾ? ನಿಜ ನಿಜ ಆಯ್ತಾ. ಈಗ ಬರ್ತಾರೆ ಮುಂದೆ.
Ini